ನಮಸ್ಕಾರ ವೀಕ್ಷಕರೇ, ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ, ವಿಶೇಷವಾಗಿರುವಂತಹ ಸಾಧನೆ ಮಾಡಿದ್ದಾರೆ ಅಂಡ್ ವಿಶೇಷವಾಗಿರುವಂತಹ ಗಣ್ಯ ವ್ಯಕ್ತಿ ಅನ್ನುವಂತ ಹೇಳ್ಬೋದು, ಸಾಧನೆಯ ಪೋರ ಅನ್ನುವಂತ ಹೇಳ್ಬೋದು, ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಬಿಫೋರ್ ದಟ್ ಹೇಳುವಂತದ್ದು, ನಮ್ಮ ತುಳುನಾಡು ಅಂತ ಹೇಳುವಾಗ ನಿಜವಾಗ್ಲೂ ಆಚಾರ ವಿಚಾರಗಳು, ಜಾನಪದ ಕಲೆ, ಸಾಂಸ್ಕೃತಿಕ ಒಂದು ವಿಭಿನ್ನವಾಗಿರುವಂತದ್ದು, ವಿಚಿತ್ರವಾಗಿರುವಂತಹ, ವಿಶಿಷ್ಟವಾಗಿರುವಂತಹ ಆರಾಧನೆಗಳು, ಪೂಜೆ ಪುನಸ್ಕಾರಗಳು, ನಂಬಿಕೆಗಳು, ಆಚಾರ ವಿಚಾರಗಳು ನಮ್ಮಲ್ಲಿದೆ, ತುಳುವರಲ್ಲಿದೆ. ಅದೇ ರೀತಿ ಜಾನಪದ ಕಲೆಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ ನಮ್ಮ ತುಳುನಾಡಿನಲ್ಲಿ ಇನ್ನೂ ಕೂಡ ಹೆಚ್ಚು ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ತುಳುನಾಡಿನಲ್ಲಿ ದೇವರನ್ನು ಎಷ್ಟು ನಂಬ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ, ಆದ್ರೆ ದೈವಗಳನ್ನು ನಂಬ್ತೇವೆ ಅನ್ನುವಂತಹ ಮಾತುಗಳು. ಅದೆಷ್ಟೇ ಕಷ್ಟ ಬರಲಿ, ದೈವಗಳಿಗೆ ನಂಬಬೇಕು, ದೈವಗಳಿಗೆ ಪೂಜೆ ಪುನಸ್ಕಾರ ಮಾಡಿದ್ರೆ ಎಲ್ಲಾ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ. ಅದೇ ರೀತಿ ನಮ್ಮ ತುಳುನಾಡಿನಲ್ಲಿ ದೈವಗಳಿಗೆ ಅದರದೇ ಆಗಿರುವಂತಹ ಪ್ರಾಶಸ್ತ್ಯ ನೀಡಲಾಗುತ್ತೆ. ಅದೇ ರೀತಿ ಅನೇಕ ಜನರು ಈಗಿನ ಕಾಲಘಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ತುಳುವಿನ ಆಚಾರ ವಿಚಾರಗಳು ಅಳಿವಿನ ಅಂಚಿನಲ್ಲಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಒಬ್ಬ ಚಿಕ್ಕ ಹುಡುಗ, ಪುಟ್ಟ ಪೋರ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾನೆ, ವಿಶ್ವ ಗುರುತಿಸಬೇಕು ಅನ್ನುವಂತಹ ಮಟ್ಟಿಗೆ ಸಾಧನೆ ಮಾಡ್ತಾನೆ. ಎಸ್, ಯಾರು ಆ ಹುಡುಗ ಅನ್ನುವಂಥದ್ದು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ತುಳುನಾಡ ಬಿರ್ಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಸ್, ತುಳುನಾಡ ಬಿರ್ಸೆ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ, ನೀವು ಕೂಡ ನೋಡಿರ್ಬೋದು. ಅದರಲ್ಲೂ ಕೂಡ ಇವರಿಗೆ ತುಳುನಾಡ ಬಿರ್ಸೆ ಅಂತ ಹೇಳೋದಕ್ಕಿಂತ ಬದಲಾಗಿ ತುಳುವ ಬಾಲೆ ಪನ್ಪನಂಚಿನ ಪುದರಪನಲ್ಲಿ. ಯಾಕಪ್ಪ ಹೇಳಿದ್ರೆ ಈ ಹುಡುಗನಿಗೆ ಆಗಿರುವಂತದ್ದು 5 ವರ್ಷ. ಕೇವಲ 5 ವರ್ಷಗಳಲ್ಲಿ ವಿಶ್ವ ದಾಖಲೆ ಮಾಡ್ತಾನೆ. ವಿಶ್ವ ದಾಖಲೆ ಯಾವ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ಅನೇಕ ಜನರು ವಿಶ್ವ ದಾಖಲೆ ಮಾಡ್ತಾರೆ, ಹಾಡುಗಳಲ್ಲಿ ಅಥವಾ ಡ್ಯಾನ್ಸ್ ಗಳಲ್ಲಿ, ನೃತ್ಯ ಪ್ರಕಾರಗಳಲ್ಲಿ, ಹಲವು ವಿಭಿನ್ನ ಪ್ರಕಾರಗಳಲ್ಲಿ ಮಾಡ್ತಾರೆ. ಆದ್ರೆ ಈ ಬಾಲಕ ಮಾಡಿರುವಂತದ್ದು ವಿಶ್ವ ದಾಖಲೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ, ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಆಗುವಂತಹ ವಿಷಯ. ಎಲ್ಲೋ ಒಂದ್ ಕಡೆ ತುಳು ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳು ಮರೆತು ಹೋಗ್ತಾ ಇದ್ದೇವೆ ಅನ್ನುವಂತಹ ಸಂದರ್ಭದಲ್ಲಿ ಈ ಹುಡುಗ ಬರ್ತಾನೆ. ಎಸ್, ನಾನಿದ್ದೇನೆ ಅನ್ನುವಂಥದ್ದು, ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ತಾನೆ. ಅಷ್ಟಕ್ಕೆ ಏನ್ ಮಾಡ್ತಾನೆ ಈ ಹುಡುಗ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಇದೆ ಅಲ್ವಾ? ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯದ ಮುಂಚೂಣಿ ಜಿಲ್ಲೆಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಒಂದು. ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿದ್ಯಾಭ್ಯಾಸ, ಪಾಕಶಾಸ್ತ್ರ ಮುಂತಾದ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಜಿಲ್ಲೆಯ ಕೊಡುಗೆ ಮಹತ್ವದ್ದು. ತುಳು ಇಲ್ಲಿನ ಬಹುಜನರ ಆಡುಭಾಷೆ. ಅನೇಕ ಜಾನಪದ ಕಲೆ, ವಿಶಿಷ್ಟ ರೀತಿಯ ಪೂಜೆ ಪುನಸ್ಕಾರಗಳನ್ನ ಇಲ್ಲಿಯ ಜನ ತಮ್ಮ ನಿತ್ಯ ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದಾರೆ. ಈ ತುಳುನಾಡಿನಲ್ಲಿ ಒಬ್ಬ ಪೋರನಿದ್ದಾನೆ, ಇದೀಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಾನೆ. ಇದನ್ನ ಸಾಧನೆ ಕೇಳಿದ್ರೆ ನೀವು ಬೆರಗಾಗ್ತೀರಾ. ಅಷ್ಟಕ್ಕೂ ಈತ ಏನ್ ಮಾಡ್ತಿದ್ದಾನೆ? Balvan tuttuğuna, stana bir yerde, stana
ಭಾಷೆಯಲ್ಲಿ 5 ವರ್ಷದ ಬಾಲಕನ ವಿಶ್ವ ದಾಖಲೆ. ತುಳು ಭಾಷೆ ಅಂದವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದ ಪೋರ. ಹೌದು, ಈತ ವಯಸ್ಸಿನಲ್ಲಿ 5 ವರ್ಷದ ಪೋರನಾಗಿರಬಹುದು, ಆದ್ರೆ ಮಾಡಿದ ಸಾಧನೆ ಮಾತ್ರ ಅದ್ಭುತ. ತುಳು ಭಾಷೆ ಅಂದವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದ ಕೀರ್ತಿ ಈ ಪೋರನಿಗಿದೆ. ಸಂಪಿಗೆ ನೆತ್ತಿಗೆ ಮುಗ್ಗುರು ಮಲ್ಲಿಗೆ ಸರ್ಪಲಿಂಗಳು ಅಲಂಜಿಗದಿಯನ್ನು ಮರಂಬ ಜಲ್ಲಿಡು ಲೈನಲ್ಲ ಜಮಂಗಲಗತ್ತೆ ಬಲ್ದ ಬಲ್ಲು ಪತಮನ್ನ ಬಂಗಾವರ ಪೆಲ ಕಾವುಡು ಸಿಂಗವರ ಸಿಕ್ಕರ ಕಾವುಡು ಅದನ್ನು ಗಂಗಡು ಪಿಂಗಾರ ಪುಡೆಲ ಕಾವುಡು ಗೆನ ತರಡು ಕಂಪುಡೆಲ ಕಾವುಡು ಬೈ ಮುಟ್ಟೋಡು ಬಟ್ಟದು ಓಡನಿ ಕಟ್ಟೋಡು ಸೇನ ಅಂದ ಬಾವುಡು ಬಲ್ಯರ್ ಬರ್ಬ ಬೈ ಬುಡ್ಲ ಕಾವುಡು ಗುಂಜಲ್ ಕುದುಬೆ ಕುಲಿ ಬುಡ್ಲ ಕಾವುಡುಕು. ಈ ಬಾಲಕನ ಹೆಸರು ತಕ್ಷಿಲ್ ಎಂ ದೇವಾಡಿಗ. ಈ ಪೋರ ನಿರರ್ಗಳವಾಗಿ 36 ನಿಮಿಷ ತುಳುನಾಡಿನ ದೈವದ ಪಾರಿ, ನುಡಿ, ಪೊಲಿ, ಸಂಧಿ, ಪಾರ್ದನ ಗದ್ದೆಯಲ್ಲಿ ಹೇಳುವ ಓಟೆಲೆ ಹಾಡಬಲ್ಲ. ಜೊತೆಗೆ ಇದೀಗ ಈತನ ಸಾಧನೆಗೆ ಜಗತ್ತೇ ಬೆರಗಾಗಿದ್ದು ಕೇವಲ 5 ವರ್ಷದಲ್ಲಿ ತುಳು ಭಾಷೆಯಲ್ಲಿ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಇನ್ನು ಈತನ ಸಾಧನೆಗೆ ಈತನ ಗುರುಗಳಾದ ಖ್ಯಾತ ತುಳು ವಿದ್ವಾಂಸರಾದ ದಯಾನಂದ್ ಕತ್ತಲ್ ಸರ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ತುಳು ಭಾಷೆ ಎನ್ಮನೆ ಪರಿಚಯದಗೂ ಸೇರಡು, ತುಳು ಭಾಷಾ ಸಂಸ್ಕೃತಿದ ಒಂದು ಕೀರ್ತಿ ದಿಗ್ದಿಗಂತಗೂ ಪರಡೋಡು ಬಂದುಳೆ ಇನೇ ಹೊಸ ಹೊಸ ಪ್ರತಿಭೆಲು ಈ ತುಳುವನೆಲ್ಲಟು ಪುಟುತು ಬರಡು. ತುಳುವಪ್ಪನ ಕೀರ್ತಿಗೆ ಅಕುಲಂಜಿ ಮುಕುಟದ ಮಣಿಯಾವು ಇನೇ ಬರೀ ವಿಶೇಷವಾದ ತಕ್ಷಿಲ್ ಎಂ ದೇವಾಡಿಗ ಪಣಪನಂಚಿತ್ತಿನ ಒಂದು ಎಲ್ಲಿಯ ಪ್ರತಿಭೆನ ಎನ್ನ ಶಿಷ್ಯಾದಿ ಅಂತ ತಯಾರು ಮಾಡ್ತಂದುಳ್ಳೆ. ಕಿರಣ ಮಹೇಶ್ ದೇವಾಡಿಗರ್ನ ಮೋಕೆದ ಮಗೆ ಈತ 5 ವರ್ಷ ಪ್ರಾಯದ ಬಾಲೆ 2.5 ವರ್ಷದಿಂಚ ಎಂಡ ತರಬೇತಿ ಮಲ್ತೊಂದುಳ್ಳೇರು. ಅಕುಲು ಅಪ್ಪೆಮ್ಮೆ ವಿಶೇಷವಾದ ಬಾಲೆಗೆ ತರಬೇತಿ ಕೊರೊಂದುಳ್ಳೇರು. ಏನಿ ಸಂಧಿ, ಪಾರ್ದನ, ಓಬೇಲೆ ಒಂದೇನು ಪೂರ ಬಾಲೆ ಬಾರಿ ಪೊರ್ಲುಡು ತನ್ನ ಕಿನ್ನಿನಾಲೆಡ್ ಅಚ್ಚಿ ಕಟ್ಟಡಿ ಬಾಲೆ ಪನೊಂದುಂಡ ಬಂದುಡೆ ಅಂಚಿತ್ತಿನ ಬಾಲೆ ಇನಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪುಗರ್ತೆ ಪಡೆ ಪುನಃ ರೀತಿಗೆ ಆ ಬಾಲೆನ್ ತಯಾರು ಮಲ್ತೊಂದುಳ್ಳು. ಒಂದು ವರ್ಲ್ಡ್ ರೆಕಾರ್ಡ್ ಮಲ್ಪನಂಚಿತ್ತಿನ ಒಂದು ಮಲ್ಲ ಸಾಧನೆಗೆ ಬಾಲೆನ್ ತಯಾರು ಮಲ್ತೊಂದುಳ್ಳ. ನಿಗಲ ಮಹತ್ತೆಲ್ಲ ಆಶೀರ್ವಾದ ಈ ಬಾಲ್ಯದ ನೆತ್ತಿದ ಮಿತ್ತಿಪ್ಪಡೆ ನಿಗಲು ನನ್ನ ದುಂಬುಗಲ ಈ ಬಾಲ್ಯದ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳು ನಿಗಲು ತೂಡು ಆ ಬಾಲೆಗೆ ಆಶೀರ್ವಾದ ಮಲ್ಪಡು. ಈ ಬಾಲೆ ಅಂತಾರಾಷ್ಟ್ರೀಯ ಮಟ್ಟದ ಆ ಕೀರ್ತಿ ಕನೆಯರೆ ತುಳುವಪ್ಪನ ಆಶೀರ್ವಾದನು ನಿಗಲು ಮಾತೆಲ್ಲ ನಟ್ಟೋಡು ಎಂದು ನಿಗಲ ವಿನಂತಿ ಮಲ್ತಂದೆ. ಎಸ್, ಇದು ನಮ್ಮ ತುಳುನಾಡ ಬಿರ್ಸೆ ಯಾರು ತಕ್ಷಿಲ್ ಎಂ ದೇವಾಡಿಗ ಅವರ ಟ್ಯಾಲೆಂಟ್, ಅವರ ಒಂದು ಪ್ರತಿಭೆ ಯಾವ ರೀತಿ ಇದೆ ಅನ್ನುವಂಥದ್ದು. ಆಗ್ಲೇ ನಾನು ಹೇಳಿದೆ, ಎಲ್ಲೋ ಒಂದ್ ಕಡೆ ನಾವು ಹಿಂದಿನ ಕಾಲದಲ್ಲಿ ಈ ರೀತಿ ಹೇಳ್ತಾ ಇದ್ರು ನಮ್ಮ ಅಜ್ಜ ಅಜ್ಜಿಯವರು, ಆದ್ರೆ ಈಗಿನ ಕಾಲದಲ್ಲಿ ನೋಡ್ಲಿಕ್ಕಿಲ್ಲ ಅನ್ನುವಂಥದ್ದು ಬೇಸರ ಇದ್ರೆ, ಆದ್ರೆ ಈ ಒಂದು 5ನೇ ವರ್ಷದ ಒಬ್ಬ ಹುಡುಗನ ಬಾಯಲ್ಲಿ ಇಂತಹ ಒಂದು ಮಾತುಗಳು, ದೈವದ ನುಡಿ ಆಗಿರ್ಬೋದು, ಪಾರ್ದನ ಆಗಿರ್ಬೋದು, ಪೊಲಿ ಆಗಿರ್ಬೋದು, ಸಂಧಿ ಆಗಿರ್ಬೋದು ಅದ್ಭುತವಾಗಿ ಬರ್ತದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ವಿಚಿತ್ರ ಅನ್ನುವಂಥದ್ದು. ವಿಚಿತ್ರ ಆದ್ರೂ ಕೂಡ ಇದು ಸತ್ಯ. 5ನೇ ವರ್ಷದ ಹುಡುಗ ಮಾಡುವಂತ ಸಾಧನೆ ಮಾತ್ರ ಅಪಾರವಾಗಿರುವಂತದ್ದು. ನಾವೆಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಮುಗಿನ ಮೇಲೆ ಬೆರಳಿಡ್ಬೇಕು ಅಂತಹ ದೊಡ್ಡ ಸಾಧನೆ ಮಾಡಿದಂತಹ ಯುವಕ, ಹುಡುಗ, ಚಿಕ್ಕ ಹುಡುಗ, ಪುಟ್ಟ ಪೋರ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಎಸ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಏನಪ್ಪಾ ಅಂತ ಹೇಳಿದ್ರೆ, ಈ ಹುಡುಗ ತಕ್ಷಿಲ್ ಎಂ ದೇವಾಡಿಗ ಪುದ್ರ ಇಂಜಿನಿಯರ್ನ ತಕ್ಷಿಲ್ ಎಂ ದೇವಾಡಿಗ ದಾದಾ ಮನ್ಪೇರ್ ಪನ್ನಗ ಕಾಲಿ ಮೇರೆ ದೈವದ ನುಡಿ ಪಾರ್ದನ ಪರಿ ಪನ್ಪನ ಬದಲ್ಗೆ ಬಾರಿ ಪೊರ್ಲುಡು ಇಂಟ್ರೊಡ್ಯೂಸ್ ಲ ಮನ್ಪೇರ್ ಪನ್ನಗ ಎಂಚ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಲ್ಪನ್ ಪಂಡ್ರೆ. ಸೊ ಫಸ್ಟ್ ಆರೇ ಮಲ್ಪೇರ್ಗೆ ವೆಲ್ಕಮ್ ಮನ್ಪಲೆ ಮಾತ್ರೆಗ್ಲ ನಮ್ಮ ಕುಡ್ಲ ದಕ್ಲೆ ಮಾತ್ರೆಗ್ಲ ತಗ್ಗಾದು ಬೇರೆ ಬಗ್ಗಾದು ಪುಡ್ಜಂದು ಯಾನಿಕ್ಲೆನ ಮೋಕೆದ ತಕ್ಷಿಲ್ ಎಂ ದೇವಾಡಿಗ. ಶಬಾಸ್, ಸೂಪರ್ ಸೂಪರ್ ಸೂಪರ್, ವೆರಿ ನೈಸ್. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುವಂತಹ ಮಾತುಗಳು. ಪುದರ್ ಎಂಚಿನ ಪಲ್ಲೆ ಪಿರೋನ್ಸಲ ತಕ್ಷಿಲ್ ಎಂ ದೇವಾಡಿಗ. ಎಸ್, ಅದೇ ರೀತಿ ಈ ಒಬ್ಬ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು, ಒಂದು ಒಳ್ಳೆಯ ಸಂಸ್ಕಾರ, ಒಂದು ಒಳ್ಳೆಯ ಸಂಸ್ಕೃತಿ, ಒಂದು ಒಳ್ಳೆಯ ಆಚಾರ ವಿಚಾರಗಳು ನಮ್ಮ ಭಾಷೆಯ ಬಗ್ಗೆ ಮಾತೃ ಭಾಷೆಯಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ರೆ ಸಾಮಾನ್ಯ ಆಗಲ್ಲ. ಇದಕ್ಕೆ ಮೇನ್ ಕ್ರೆಡಿಟ್ ಅಂತ ಹೋಗುವಂತದ್ದು ಅವರ ತಂದೆ ತಾಯಿಗೆ. ಹೆತ್ತವರು ಯಾವ ರೀತಿ ಇರ್ತಾರೆ, ಹೆತ್ತವರು ಯಾವ ರೀತಿ ಪ್ರೀತಿ ಪ್ರೋತ್ಸಾಹ ಕೊಡ್ತಾರೆ, ಅವಾಗ ಮಾತ್ರ ಮಕ್ಕಳಿಗೆ ಸಾಧನೆ ಮಾಡಬಹುದು ಅನ್ನುವಂಥದ್ದು. ಎಸ್, ಅದೇ ರೀತಿ ಅವರ ತಾಯಿ ನಮ್ಮ ಜೊತೆ ಇದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಎಸ್, ಕಿರಣ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮೇಡಮ್. ನಮಸ್ತೆ. ಎಸ್, ಕಿರಣ್ ಅವರು ಅಡ್ವೊಕೇಟ್ ಆಗಿದ್ದಾರೆ. ಅದೇ ರೀತಿ ಇವರ ತಂದೆ ಮಹೇಶ್ ಅಂತ ಹೇಳಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾರೆ. ಅದೇ ರೀತಿ ಅಡ್ವೊಕೇಟ್ ಆಗಿರುವಂತಹ ತಾಯಿ ಕೇಳಬೇಕಾಗುತ್ತೆ, ಚಿಕ್ಕ ಮಗು, 5ನೇ ವರ್ಷದ ಮಗು, ಯಾಕಪ್ಪ ನಮ್ಮ ತುಳು ಭಾಷೆ ಅನ್ನುವಂಥದ್ದು, ತುಳು ಭಾಷೆಯಲ್ಲಿ ಯಾಕೆ ಇಷ್ಟು ಒಲವು ಅನ್ನುವಂಥದ್ದು, ಅದರಲ್ಲೂ ಕೂಡ ತುಳು ಭಾಷೆಯಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥದ್ದು, ವಿಶ್ವ ದಾಖಲೆ ಬರೀತಾರೆ, ತುಂಬಾ ಚೆನ್ನಾಗಿ ದೈವದ ಪಾರಿ ಹೇಳ್ತಾರೆ, ಅದೇ ರೀತಿ ಪಾರ್ದನೆ ಹೇಳ್ತಾರೆ, ನುಡಿ ಹೇಳ್ತಾರೆ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ವಿಚಿತ್ರ ಅನ್ನುವಂಥದ್ದು. ಎಸ್, ಕೇಳ್ಬೇಕಾಗುತ್ತೆ ಮೇಡಮ್. ಮೊದಲನೇದಾಗಿ ನಿಮ್ಮ ಹತ್ರ ಕೇಳ್ಬೇಕು, ದಾದಪ್ಪನ್ ಪರ್ ದಾಗ ಈತಿ ಇಂಟ್ರೆಸ್ಟ್ ಬಂದು ಎಲ್ಲಿಯ ಬಾಲೆ 5 ವರ್ಷ ಐನ ಆತ್ರೆ ಅತೆ ಖಂಡಿತ. ಎಸ್,
ನಮ್ಮ ತುಳು ಭಾಷೆ ಪಂಡ ಅವೇನ್ ಪಾತೆರ್ನಾಗನೆ ನಮಕೊಂಜಿ ಏತ್ ಖುಷಿ ಆಪುಂಡ್ ಪಂಡ ನಮ್ಮ ನಿಜವಾದ ಪುಣ್ಯಾತ್ಮೇರು ನಮ್ಮ ತುಳುನಾಡು ಪುಟ್ಟಿ ಅಂದು ಪಂದಂದ ಅಂಡ ಅವೇತ ಇದೇನು ಬೆಲೆ ನಮ್ಮ ಇತ್ತಿನಕ್ಲು ನಮಕ್ ಗೊತ್ತಿಪ್ಪಡು ಅಂಚೆನೆ ನಮ್ಮ ಅವೇನು ಬೇತಕ್ಲೆಗೆ ಐತ ಮೌಲ್ಯನ ನಮಕ್ಲೆಗೆ ತೊಜೆಪಾವಡು ನಿಜವಾದ ಇತ್ತದ ಕಾಲಡ್ ನಮ್ಮ ಇಲ್ಲಡ್ ಎನ್ನ ಕಂಡನಿ ಎಕ್ಸ್ಪರ್ಟೆಡ್ ಇಂಗ್ಲಿಷ್ ಪ್ರೊಫೆಸರ್ ಆದ್ಲೇರು ಆರೇಗದ್ದು ಇಂಗ್ಲಿಷ್ ದ ಮಿತ್ತುವಲ್ಲ ಎಂಕ್ ಮಾತೃಭಾಷೆದ ಮಿತ್ತುವಲ್ಲ ಇಂಚಿನ ಒಂಜಿ ಇಲ್ಲಾಡಿ ಎಲ್ಲಿಯಪ್ಪನಾಗ ಪನೊಂತೇರು ಬಾಲ ಪುಟ್ನಾನ್ ಇನ್ನ ಬಾಲೆಗೆ ಇಂಗ್ಲಿಷೇ ಕಲ್ಪಾವಡು ಯಾ ಪಂಡ ಇಂಗ್ಲಿಷ್ ಸಾಮಾನ್ಯವಾದ ಜೋಕುಲು ಸ್ಕೂಲ್ಗು ಪೂರ ಪೋನಾಗ ಅಕಲೆ ಸ್ಕೂಲುಡು ಕಲ್ಪವೇರು ಕನ್ನಡ ಹಿಂದಿ ಒಂದು ಪೂರ ಪಟ್ಯಾಡು ಬರ್ಪುಂಡು ವಿಷಯ ತುಳು ಓಲ್ ಕಲ್ಪವೇರು ಇತ್ತೆ ಆಬ್ವಿಯಸ್ಲಿ ನಮಕ್ ತುಳುನು ಸೇರ್ಪಾದೇರು ಎಜುಕೇಶನ್ ಸಿಸ್ಟಮ್ ಅಂಡ್ ತುಳುನು ನಮ್ಮ ಇತ್ತೆ ಕಲ್ಪಂಡ ಅಕ್ಲೆಗ್ ಏಪಗ್ಲ ಅವು ಅಕ್ಲೆಗ್ ಒಂದು ಅದಪ್ಪುಂಡು ಬಕ ತುಳು ಭಾಷೆ ನಮ್ಮ ಪಾತೆರ್ನು ಮಾತ್ರ ಅತ್ತಂದೆ ನಮ್ಮ ತುಳು ಸಂಸ್ಕೃತಿದ ಆದ ಉಂಡು ಅವೇನು ನಮ್ಮ ಜೋಕ್ಲೆ ಪಂದು ಕೊರಡ ಆಪುಂಡು ತೈಪಂಡ ಎಂಕಲೆಲ್ಲಿಯಪ್ಪನಾಗ ಎಂಕಲ್ನ ಅಜ್ಜಿ ಅಮ್ಮನಕ್ಲೆ ಎಂಕ್ಲೆ ಪಂದು ಕೊರುವಂತೇರು ಅಂಡ ಇತ್ತೆ ಎನ್ನ ಬಾಲೆ ಎಲ್ಲೇ ಉಲ್ಲೆ ಆಯಗ ಏರ್ ಕಲ್ಪವಡು ಯಾನ್ ಇತ್ತ ಎನ್ನಂತೂ ಬಿಸಿ ಶೆಡ್ಯೂಲ್ಡ್ ಯಾನ್ ವರ್ಕಿಂಗ್ ಕಾಂಡೆ ಪೋಂಡ ಬಯ್ಯ ಹಾಪುಂಡ ಎನ್ನ ವರ್ಕ್ ಬಿಡ್ದು ಬಂದಾಗ ಅದಾಗ ಏನು ಎಂಕ್ ಡೆಲಿವರಿ ಆದ ವೆರಿ ನೆಕ್ಸ್ಟ್ ಯಾನ್ ಬಾಲೆನ್ ಪ್ಲೇ ಹೋಮ್ ಇತ್ತೆ ಸಾಮಾನ್ಯ ನಮ್ಮ ವರ್ಕ್ ಹಸ್ಬೆಂಡ್ ಅಂಡ್ ವೈಫ್ ವರ್ಕ್ ಮಾಡ್ಬಿಡೋಣ ನಮ್ಮ ಪ್ಲೇ ಹೋಮ್ ಪಾರ್ಡ್ ಆಪುನ್ ಅಂಚ ಯಾನು ಬೃಂದಾವನ್ ಪ್ಲೇ ಅಂಡ್ ನರ್ಸರಿ ಸ್ಕೂಲ್ ಪಂದೊಂದು ಕೊಂಚ ಅಡಿಡುಂಡು ಅಂಚ ನಮ್ಮ ಅಡೆಗೆ ಜಾಯಿನ್ ಮಲ್ತ ಒಂಜಿ 3 months ಆದ್ ಯಾನ್ ಬಾಲೆನ್ ಅಡೆ ಪಾಡೆ ಪಾಡ್ನಾಗ ಇಂಚೆನೆ ಪಾದಪ್ಪನಾಗ ಅಲ್ಪ ಅವು ಸ್ಕೂಲ್ ನಿಜವಾದ ಎಂಕ್ ಎನ್ನ ಬಾಲ್ಯದ ಬಗ್ಗೆ ಎಂಕ್ ಗೊತ್ತುಪ್ಪು ನಿರ್ಜ ಸಕಲೆಗೆ ಗೊತ್ತು ಅಕ್ಕಲೇ ಬಂದು ಕೊರಿಯರ್ ಎಂಕ್ ಇರ್ನ ಬಾಲ ಇಂಚೆ ಇಂಚ ಒಂಜಿ ಇಮ್ಮೆ ಪಾತೆರ್ದಿನ ಪೂರ ಲೇಟ್ ಯಾನ್ ಪಾತೆರ್ನ ತುನಾಗೆ ಮೇತ್ ಪಾತೆರ ಪಂದ ಅಂಚ ನಮ್ಮ ಜೋಕ್ಲೇನ್ ಎಲ್ಲೆಡೆ ಎನ್ನರ ಅಪ್ಪಜಿಗೆ ಎಲ್ಲೆಡೆ ಪಾತೆರ್ ಜನ ನಡಕ್ಲೇನ್ ಡಿಸ್ಕರೇಜ್ ಮಲ್ಪರ ಆಪುಜಿ ನಮ್ಮ ಅಂಚ ಎನ್ನ ಬಾಲೆ ಬಾಡ್ ಲೇಟ್ ಪಾತೆರೆ ನಾಗ ಒಂಜರೆ ವರ್ಷ 2 ವರ್ಷ ನಾಗ ಪಾತೆರ ಸುಲ್ಮನ್ನ ಸ್ಕೂಲುಡು ಅಕ್ಲ ಸ್ಕೂಲುದ ಕರಿಕ್ಯುಲಂ ಪಂಡ ಇರೆಗ್ ಪೂರ ಜೋಕುಲು ಎಂಕಲ ಮಾತ್ರ ವೆರಿ ಇರೆಗ್ ಸಿಸ್ಟಮ್ಯಾಟಿಕ್ ಅವು ಇರೆಗ್ ಒಂಜಿ ಕಾಂಡೆಲ್ ಹಾಕದ್ ಜೋಕ್ಲೆಗ್ ವಾರ್ಮ್ ಅಪ್ ಮಲ್ಪುನು ಯೋಗಾಸನ ಕಲ್ಪದ್ ಬೊಕ್ಕ ಇರ್ನ ಸ್ತೋತ್ರ ಅಂಚ ಪ್ರಪಂಚ ಕಲ್ಪ ಒಂಜಿ ಎನ್ನ ಬಾಲೆಗ್ ಮಲ್ಲ ಜೋಕ್ಲೆ ಕಲ್ಪ ಒಂದುಪ್ಪನಾಗೆ ಆಯೆ ಪೂರ ವರ್ಲ್ಡ್ ದ ಬಗ್ಗೆ ಪೂರ ಬೇತೆ ಜೋಕ್ಲೆ ಕಮ್ಮಿ ತೋಂದೆ ಕಲ್ ಕೇಂದ್ರೆಗೆ ಟೀಚರ್ ಕೇನಾಗಿ ಪಂಡೆಗೆ ಪನ್ನಾಗ ಓ ಇಂಬೇಗ ಮೆಮರಿ ಪವರ್ ಉಂಡು ಅಪ್ಪಗನ ಅವೇನು ಎಂಕ್ ಟೀಚರ್ ಪಂಡಿನೇರ್ದವರ ಎಂಕ್ ಗೊತ್ತಾನ ಯಾನ್ ಅಂಚ ಬಾಲೆಗೆ ಯಾನು ಓವೇಟ್ ಕಲ್ಪವಡು ಪನ್ನಾಗ ಎಂಕ್ ತುಳು ಸಂಸ್ಕೃತಿ ಬಾರಿ ಇಷ್ಟ ಈ ತುಳು ಸಂಸ್ಕೃತಿದ ಬಗ್ಗೆ ಎಂಕ್ ಮಸ್ತ್ ಒಲಬುನ್ ಪಂಡ ಎಂಕ್ ದುಂಬು ಅಂಚಿನ ಒಂದು ತಿಕ್ಕ ಜಾಂಡ ಇನ್ನ ಬಾಲೆಗೆ ಅವು ತಿಕ್ಕೊಡ್ ಪಂಪಿನ ಉದ್ದೇಶ ಎಲ್ಲೆಡೆ ಒಂಜಿ 2 ವರ್ಷ ಉಪ್ಪುನಗನೆ ಯಾನಾಗ ಒಂದು ದೈವದ ಪಾರಿನ್ ಹೊರ ಉನ್ವಂತೆ ಆವಾಗ ಎಂಕ್ 2 ವರ್ಷ ನಾಗ ಕತ್ತಲ್ ಸರ್ ದಯಾನಂದ್ ಕತ್ತಲ್ ಸರ್ ಅರೆಗ್ ಯಾನ್ ಏತ್ ಒಂಜಿ ಇಂದು ಸೊಲ್ಮೆ ಸಂದಾಂಡಲ್ಲ ಯಾವ್ಜಿ ಆರೊಂಜಿ ಎಲ್ಲಿ ಸರ್ ಎನ್ನ ಬಾಲೆಗೆ ಎಂಕುದು ಬೇತೆ ಪೂರೆಟ್ಲ ಮಲ್ಪುರ ಅಂದ್ರೆ ತುಳುಟು ಒಂಜಿನ್ ಮಲ್ಪುರ ಬಂದಾಗ ಎಂಕೊಂಜಿ ಎಲ್ಲಿ ಅದಾಲ ಒಂಜಿ ಸ್ಕ್ರಿಪ್ಟ್ ಕೊರ್ಲೆ ನನ್ನ ಬಾಲೆ ಕಲ್ಪವೆ ಪಂಡ ಅದಾಗ ಆರ ಎಂಕೊಂಜಿ ಬಲೀಂದ್ರನ ಸ್ಕ್ರಿಪ್ಟ್ ಕೊರೆ ಅವಾಗ ನಮ್ಮ ಕುಡ್ಲಾಡ್ ಒಂಜಿ ಕರಾವಳಿ ಲಿಟಲ್ ಸ್ಟಾರ್ ಪಂಪಿನ ಒಂಜಿ ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದೇವೆ ಎಂಬೆ 7 years ತಕೊಳಟಿ ಕಂಟೆಸ್ಟ್ ಮಲ್ಪರೈತ ಅದಾಗ ಯಾನ್ ಆಂಡ್ ನಮ್ಮ ತುಳುನು ಕೊನಕ ಅವು ಶೈನ್ ಆವುನ ಅದಾಗ ಆರ್ ಕಲ್ಪನೆ ಬಾಲೆ ಬಲೀಂದ್ರ ಲೆಪ್ಪರ ಕಲ್ಪಾಯ ಅವು ಬಾರಿ ಕ್ಲಿಕ್ ಐನೇರ್ದು ಬಕ್ಕ ಎಂಕ್ ಒಲವು ಊಡಿನ ಇನಿಕ್ ಯಾನು ಬಾಲೆಗ್ ಸುಮಾರು ಸಂಧಿ ಓಬೇಲೆ ಸಿರಿಕುಮಾರನ ಪಾತ್ರ ಬೊಕ್ಕ ಇರ್ನ ಯಕ್ಷಗಾನ ಇಂಚಿನೇನು ಪೂರ ಯಾನ ಕಲ್ಪ ಒಂದು ಬತ್ತ ಎಸ್ ವೆರಿ ಇಂಟ್ರೆಸ್ಟಿಂಗ್ ಬಾರಿ ಪೊರ್ಲದ ಪಾತ್ರ ಪಂಡರೆ ಸೊ ಅಂಚನೆ ಇಂಡೈರೆಕ್ಟ್ ಅದ್ ಎಂಕ್ಲ ಪಂಡರೆ ತುಳುಟು ಪಾತ್ರರ್ಲೆ ತುಳು ಪಾತ್ರನ ಮಾತ್ರ ಎಡ್ಡೆ ಹಾಪಡ್ ಬಂದು ಎಂಕ್ ತುಳು ಪಂಡ ಬಾರಿ ಇಷ್ಟ ಬಂದು ಸೊ ತುಳುಟೆ ಪಾತ್ರರ್ಗ ಅಂಡ್ ಕಾರ್ಯಕ್ರಮ ತೂಂದುಲಾರ ನಿಕುಲ್ಲ ಕಾಲ್ ಮನ್ಪೊಲಿ ಪಾತ್ರರ್ಲಿ ಸೊ ಅಂಚನೆ ಕಾಲ್ ಮದಿನ ಅಂಚನೆ ಕಾಲರ್ ಉಲ್ಲೇರ ಒಂಜಿ ಬಾರಿ ಪೊರ್ಲದ ಒಂಜಿ ಬಾಲೆ ಮಲ್ಲ ಸಾಧನೆ ಮಲ್ದೆ ನಲ್ಲ ನಿಕುಲ್ ಒಂಜಿ ಎಡ್ಡೆ 2 ಪಾತ್ರ ಬತ್ತಣ ನಲ್ಲ ಲೈಫ್ ನಲ್ಲ ಸಾಧನೆ ಮನ್ಪರ ಒಂಜಿ ಎಡ್ಡೆ ಒಂಜಿ ಸ್ಟೆಪ್ ತಿಕ್ಕೊಂಡು ಸೊ ಅಂಚನೆ ನಿಕುಲ್ ಕಾವ್ಯ ಮಲ್ಪೊಲಿ ಪಾತ್ರರ್ಲಿ ಬಂದ ಸೊ ಇನ್ನೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಾನು ಕನ್ನಡದಲ್ಲಿ ಮಾತಾಡಬಹುದು ತುಳುವಲ್ಲಿ ಯಾಕಂದ್ರೆ ಕೆಲವು ಜನ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ವೆರಿ ನೈಸ್ ಅದೇ ಅದಕ್ಕೋಸ್ಕರ ಎಸ್ ಸರ್ ಮಾತನಾಡಿ ಸರ್ ಕನ್ನಡ ಭಾಷೆ ತುಳು ಭಾಷೆ ತಮ್ಮ ಇಷ್ಟ ಸರ್ ಹಾಗಾದ್ರೆ ತುಳು ಭಾಷೆ ನಿಮಿತ್ತ ಯಾಪಗಳ ಪೇರುಂಡು ಎನ್ ಮಹೇಶ್ ಪೂಜಾರಿ ಎಸ್ ಮಹೇಶ್ ಪೂಜಾರಿ ಓಕೆ ದಯಪಂಡ ಇನಿ ಕನ್ನಡ ಪಾತ್ರ ಬಂಡ ಪೂರಾಗೆಲ್ಲ ತೂವೊಂದಿಟ್ಟು ಕೆಲವು ಜನಕ್ಕೂ ಗೊತ್ತಾಗ್ಲಿ ಅನ್ನುವಂಥದ್ದು ಹೌದು 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 ಮಗುವಿನ ಸಾಧನೆ ನೋಡಿ ನಾವು ಮೇ 11ನೇ ತಾರೀಕಿನ ಕಾರ್ಯಕ್ರಮ ಬಹುಮುಖ ಪ್ರತಿಭೆ ಆಗಿ ಕರಾವಳಿ ಯಕ್ಷ ಮಿತ್ರರು ಈ ಕಾರ್ಯಕ್ರಮದಲ್ಲಿ 75 ಪ್ರತಿಭೆಗಳಲ್ಲಿ 5 ಪ್ರತಿಭೆಗಳನ್ನು ಆರಿಸಿದಲ್ಲಿ ಈ ಮಗು ಸಿಕ್ಕಿತ್ತು ಅಂದ್ರೆ ನಾವು ಒಂದು ಅವಾರ್ಡ್ ಅನ್ನು ಸೆಲೆಕ್ಷನ್ ಮಾಡಿದ್ದು 2019 ಅದರಲ್ಲಿ ತಕ್ಷಿಲ್ ಎಮ್ದೇವಡಿಗೆ ಕೂಡ ಕೊಟ್ಟಿದ್ದಿತ್ತು ಆ ಬಿರುದನ್ನು ನಾವು ವೆರಿ ನೈಸ್ ವೆರಿ ನೈಸ್
ಖುಷಿ ಆಗುತ್ತೆ ಸರ್. ಒಳ್ಳೆಯ ತಮಗೂ ಕೂಡ ಥ್ಯಾಂಕ್ ಯು ಸರ್. ಒಂದು ಒಳ್ಳೆಯ ಪ್ರತಿಭೆನ ತಾವು ಗುರುತಿಸಿದ್ದೀರಾ. ಯಾಕಂದ್ರೆ ಅದರಲ್ಲಿ ತುಳು ಭಾಷೆಯನ್ನು ಆ ಮಗು ಕಲಿತದೆ. ಅದರಲ್ಲಿ ಶ್ರಮ ತಾಯಿಯದ್ದು ತುಂಬಾ ಇದೆ, ಅದೇ ಹೆತ್ತವರದ್ದು ಪೋಷಕರದ ಶ್ರಮ ತುಂಬಾ ಇದೆ. ಇದೇ ರೀತಿ ಅವನ ಸಾಧನೆ ಮೆಟ್ಟಲು ಹತ್ತಲಿ. ಇವತ್ತು ವಿಶ್ವ ದಾಖಲೆಯನ್ನು ಬಹಳ ಸಂತೋಷ ಆಯ್ತು ನನಗೆ. ವಿಶ್ವ ದಾಖಲೆಯದ್ದು ಒಂದು ದಡ ಸೇರಿದ್ದು ಬಹಳ ಸಂತೋಷ. ಹೀಗೆ ಅವನ ಸಾಧನೆ ಎತ್ತರೆತ್ತರಿ ಇರಲಿ ಅನ್ನುವಂಥದ್ದು ಬಹುಮುಖ ಪ್ರತಿಭೆ ನಮ್ಮ ಅದೇ ರೀತಿ ಕರಾವಳಿ ಮಿತ್ರ ಸಂಘ ಟೀಮ್ ಇಂದ ನಾವು ಹಾರೈಸ್ತಿದ್ದೇವೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತಾವು ಕೂಡ ಈ ಪ್ರತಿಭೆಯನ್ನು ಗುರುತಿಸಿದ್ದಾರೆ, ಅದಕ್ಕೋಸ್ಕರ ಧನ್ಯವಾದಗಳು ತಮಗೂ ಕೂಡ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಅದೇ ರೀತಿ ನಾವು ಹೇಳ್ತಾ ಇದ್ದೇವೆ ಕನ್ನಡದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಅನೇಕ ಜನರು ನೋಡ್ತಾ ಇದ್ದಾರೆ. ಕರಾವಳಿ ಕರ್ನಾಟಕಕ್ಕೆ ಹೋಗ್ತಾ ಇದೆ ನಮ್ಮ ವಾಹಿನಿ ಕೂಡ. ನಮ್ಮ ಹುಡುಗನ, ನಮ್ಮ ತುಳುನಾಡಿನ ಹುಡುಗನ ಪ್ರತಿಭೆ ಎಲ್ರಿಗೂ ಕೂಡ ಗೊತ್ತಾಗ್ಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡ್ಬೋದು, ತುಳುವಲ್ಲಿ ಮಾತಾಡೋದು ತಮ್ಮ ಇಷ್ಟ ಅನ್ನುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆಯ ಪ್ರತಿಭೆ ಪ್ರೋತ್ಸಾಹ ಕೊಡ್ಬೇಕಾಗುತ್ತೆ. ಅಂಡ್ ಅಂಚನೆ ತಕ್ಷಿಲ್ ಫಸ್ಟ್ ಇರುತ್ತೆ ಬಲೀಂದ್ರ ಲೆಪ್ಪುನಿ ಎಂಚ ಅಂತ ಬಂದ್ ಪೋಡಿರುತ್ತೆ ಅಮ್ಮ ಪಂಡಿರಿ ಬಾರಿ ಪೋರ್ಲು ಬಲೀಂದ್ರ ಲೆಪ್ಪವರಿಗೆ ಅತೆ ಎಂಚ ಲೆಪ್ಪುಲೆವರ ಫಸ್ಟ್ ಜೋರ ಅದು ಮಾತ್ರ ನೋಡು ಬಲೀಂದ್ರ ಲೆಪ್ಪು ಎಂಚ ಬರೀಂದ್ರ ಕರ್ಕಲ್ ಕಾನ ಬಲ್ಕಲ್ ಪುವನ ತುಂಬ ಕೊಟ್ಟಾನ ನಗಿದಟ್ಟ ಆಟನ ದಂಡರಾಜಿ ಮದ್ಮಲಾನ ಉರ್ದು ಮೊದಲಾನ ಮಂಜಲ್ಗು ಪಾಂಪಾನ ಮಂಜಲ್ ಬಕ್ಕಿ ಮೈಪಾನ ಕೊಟ್ರಂಜಲ್ ಕೊಡಿಯಲಾನ ರಕ್ಕದೊಟ್ಟೆಡೋಡು ಮೈನದ ಜಲ್ಲುಡು ಮಂಡು ಜಲ್ಲುಡು ಆಟಿದ ಮಾಸೆಡ್ ಸೊನ್ನದು ಸಂಕ್ರಡ್ಡಿದ್ದು ಮಂದೆಲ್ಲ ಪಡಿ ಬರ್ಬ ಕಾಜಿದಿಂದ ಬಳಿಗೆ ಮೂಜಿದಿಂದ ಬಳಿ ಕೋಣರ ಬಳಿ ಬಂದ್ರಾಕು. ವೆರಿ ನೈಸ್, ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್, ಸೂಪರ್. ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಎಲ್ಲೋ ಒಂದ್ ಕಡೆ. ನೋಡ್ಲಿಕ್ಕೆ ಏನೋ ಸರಳವಾಗಿರುವಂತದ್ದು ಆದ್ರೆ ಎಲ್ಲೊಂದ್ ಮೆಮೊರಿ ಪವರ್ ಅನ್ನೋದು ಬೇಕಾಗಿರುತ್ತೆ. ವೆರಿ ನೈಸ್. ಬಾರಿ ಪೊರ್ಲು ಬಂಡರ್ ಅಂಚನೆ ಏರೋ ಒಂಜಿ ಕಾಲ್ ಬಂದಿದೆ ಪಾತ್ರ ಬಂಡದು ಕೇನ್ಗೆ ಏರ್ ಬಂದು ಓಕೆ ಈರ್ ಕೇನ್ಲೆ ಹಲೋ ಪಂಡದು. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಧನುಷ್ ಶೆಟ್ಟಿ ಹೊಳೆಬಾಗಿಲು ಅಂತ. ಧನುಷ್ ಶೆಟ್ಟಿ ಅವರು, ನಮಸ್ತೆ ಧನುಷ್ ಶೆಟ್ಟಿ ಅವರೇ. ಮಾತಾಡಿ, ನಮ್ ಜೊತೆ ಪುಟ್ಟ ಬಟಾಣಿ ಪ್ರತಿಭೆ ಇದ್ದಾರೆ, ಏನ್ ಹೇಳ್ತೀರಾ ಇವರ ಪ್ರತಿಭೆಗೆ ಅಂತ ಹೇಳಿ. ಮೊದಲನೇದಾಗಿ ನಿಮ್ಮ ಚಾನಲ್ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಒಬ್ಬ ಅದ್ಭುತ ಬಹುಮುಖ ಪ್ರತಿಭೆ ಅಥವಾ ಒಂದು ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಿರುವಂತ ಒಂದು ಚಿಕ್ಕ ಪ್ರಾಯದ ಹುಡುಗ. ಮೊದಲನೇದಾಗಿ ನಿಮಗೆ ಅಭಿನಂದನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಬಹಳ ಸಂತೋಷ ಆಗ್ತದೆ ಅವ್ರನ್ನ ಇವತ್ತು ಆ ಚಾನಲ್ ಅಲ್ಲಿ ನೋಡ್ಬೇಕಾದ್ರೆ. ಎಷ್ಟೋ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈವರೆಗೆ ಒಂದು 200ರಿಂದ 250 ಒಂದು ಆ ತುಳುನಾಡಿನ ದೈವದ ಬಗ್ಗೆ ಆಗಿರ್ಬೋದು ಅಥವಾ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗೆ ನಮ್ಮದು ಒಂದು ಕಾರ್ಯಕ್ರಮ ಇದ್ದಿತ್ತು ಮಂದರ್ತಿಯಲ್ಲಿ, ಬಹುಮುಖ ಪ್ರತಿಭೆಗಳ ಸಂಗಮ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮತ್ತೆ ಕರಾವಳಿ ಯಕ್ಷಮಿತ್ರರು ಅಂತ ಒಂದು 2 ಗ್ರೂಪ್ ಇಂದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಈ ಕಾರ್ಯಕ್ರಮದಲ್ಲಿ ಇವರಿಗೆ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ವಿ, ಕರಾವಳಿ ಸಿರಿ ಅಂತ. ಕರಾವಳಿ ಸಿರಿ, ಓಕೆ, ವೆರಿ ನೈಸ್. ಓಕೆ, ಆ ಕರಾವಳಿ ಸಿರಿ ಅಂತ ಅವಾರ್ಡ್ ಕೊಟ್ಟಿದ್ವಿ. ಬಹಳ ಸಂತೋಷ ಆಯ್ತು ನಮ್ಗೆ ಅವತ್ತು ಆ ಕಾರ್ಯಕ್ರಮದಲ್ಲಿ. ಅವನ ಬಗ್ಗೆನೆ ಎಲ್ಲರೂ ಮಾತಾಡ್ಕೊಂತಿದ್ವಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ನಿಮ್ಗೆ ಅಭಿನಂದನೆ ಹೇಳಬೇಕು. ಇಂತಹ ಪ್ರತಿಭೆನು ನಮ್ಗಿಂತ ಮೊದಲು ನೀವು ಗುರುತಿಸಿದಿರ ಅಲ್ವಾ, ಅವಾರ್ಡ್ ಕೂಡ ಕೊಟ್ಟಿದ್ದೀರಾ. ಖಂಡಿತವಾಗಿ ಇಂಥದೊಂದು ಕಾರ್ಯಕ್ರಮಗಳನ್ನು ಇಂಥ ಒಂದು ಗ್ರೂಪ್ಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಂಥ ಒಂದು ಅನೇಕ ಪ್ರತಿಭೆಗಳ ಅನಾವರಣ ಮಾಡುವಂತ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇದ್ದಾರೆ. ನನ್ನ ಮಗನ ಪ್ರತಿಭೆಯನ್ನು ಗುರುತಿಸಿ ಅಷ್ಟು ಮಕ್ಕಳ ನಡುವೆ ಕೊಡುವಾಗ ಅವಾರ್ಡ್ ಕೊಡುವಾಗ ನನಗೆ ತುಂಬಾ ಇದಾಯ್ತು. ಅಂದ್ರೆ ಇಷ್ಟು ಸಣ್ಣ ಮಗುವೆ ಕೊಟ್ರಲ್ಲ ಅಂತ. ಅವರ ಇಂತ ಒಳ್ಳೆ ಕಾರ್ಯಕ್ರಮಗಳು ಇನ್ನೂ ಸಹ ಮುಂದೆ ಆಗಿ ಇನ್ನೂ ತುಂಬಾ ಹಲವಾರು ಪ್ರತಿಭೆಗಳಿಗೆ ಇದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್ ಅಂಡ್ ಥ್ಯಾಂಕ್ ಯು ಮೇಡಮ್. ಅಂಡ್ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸೊಲ್ಮೇಲು ನಮಸ್ತೆ. ಪಾತೆರ್ಲೆ ಏರ್ ಪಾತೆರ್ನದು ಸತೀಶ್ ಶೆಟ್ಟಿ ತೇರ್ಕಡಿ ದೊಡ್ಡ ಮನೆ ಎಂಚಲ್ಲಾರೆ ಯಾನು ಸೌಖ್ಯ ಕಂಡದ ಬೇಲ ಹತ್ತಜಿ ಮಾರ ಬರ್ಸ ಇಜ್ಜಿ ದಾದ ಒಂಪುನು ಬೊಕ್ಕ ಯಾನು ನಮ್ಮ ಕುಡ್ಲ ಟಿವಿ ತುಯ್ಯ ತೂನಾಗ ಎಂಕೊಂಜಿ ಬಾಲೆನ್ ತುಯ್ಯ ಆ ಬಾಲ ಐನೂರದ ಬಾಲ ತಕ್ಷಿಲ್ ದೇವಾಡಿಗೆರು ಅರ ಪೊಲಿ ಪನ್ಪುನೇಟು ವರ್ಲ್ಡ್ ರೆಕಾರ್ಡ್ ಮಲ್ದೇರು ಅರೆಂತೂ ದೆಂಕ್ ಖುಷಿಯಾಂಡು ಅರೆನ್ ಯಾನು ಎನ್ನ ತಿಗಲೆಡ್ ದೀಸ ಆ ತಿಗಲೆಡ್ ಆರೇ ಮಹಾರಾಜರು ಪಾತೆರ್ಲೆ ಸರ್. ಹಲೋ ಪಾತೆರ್ಲೆ ಬೊಕ್ಕ ಒಂಜಿ ಆರ್ನ ಬಾಲದ ಅಪ್ಪಡ ಒಂಜಿ ಕ್ವಶನ್ ಕೇನಾರ ಉಂಡು. ದಾದ ಬಂಡ ಇತ್ತ ನಮ್ಮ ತುಳುನಾಡು ಮಸ್ತ್ ತೂವೊಂದಿಪ್ಪುನಾಗ ಇತ್ತದ ತುಳುನಾಡದ ಸಂಸ್ಕೃತಿನಿ ಎರ್ಲ ಕಲ್ಪೂಜೆರ್ ಅಂಡ ಇರಗ ಬಾಲೆಡ ತುಳುನಾಡದ ಸಂಸ್ಕೃತಿನೇ ಕಲ್ಪೋಡು ಪಂಡದು ಇರಗ ದಾಗ ಮನಸ್ಸು ಬತ್ತನು ಒಂಜಿ.
ಬೊಕ್ಕ ರಡ್ನೇ ಪ್ರಶ್ನೆ ದಾದ ಒಂದು ಇತ್ತೆ ತೂಪ ಇತ್ತ ಇರಾಗ ಮನಸ್ಸು ಮಲ್ಕೊಂಡ ಇರನ್ ಮಗನು ಒಯ್ಕ್ಲ ಸೇರ್ಪದಲ್ ಉನ್ಬೇಕು ಮಲ್ಬಹುದಲ್ಲಿ ಒಂಜಿ ಆಂಡಲ ಈತ್ ಉನ್ನುಂಡ ಬಾಲೆ 5 ವರ್ಷದ ಬಾಲೆ 10 ವರ್ಷದ ಅನುಭವ ಉಂಡು ಇತ್ತು ಒಂದು ಪಾರ್ದ ನೋಡು ಅಂಡ್ ಇಂಕ ಬಾಲ್ಯದ ಒಂಜಿ ಅಂಶ ಎಂಕ್ ಪಂಡ್ರೆ ಬರ್ಪುಜಿ ಇನಿ ತುಳ್ಳರ್ಡ ಅನ್ ಪಂಪಿನಿ ಇನಿ ನಮ್ಮ ಜನಪ್ರತಿನಿಧಿಗಳು ಪೂರೆಲ್ಲ ಉಳ್ಳೇರು ನನ್ನಲ್ಲ ಎಂಕ್ಲೆಗ್ ಎಡ್ಮನೆ ಪರೀಕ್ಷೆದಾಗ ತುಳು ಭಾಷೆಯನ್ನು ಸೇರ್ಪಾರ ಅದೇ ಆಯ್ಕೆ ದಾದ ಒಂದಿನ ಬಂದ ಇತ್ತ ಎಂಕಲ್ಲ ಬಾಲೆ ನಮ್ಮ ತುಳುನಾಡದ ಪೆರ್ಮೆದ ಬಾಲೆ ಆಯ್ತು ವರ್ಲ್ಡ್ ರೆಕಾರ್ಡ್ ಮಂದಿ ಬಾರಿ ಪೂರ ಬಂದ್ಪೆ ಬಾರಿ ಶೋಕಡ್ ಬಂದ್ಪೆ ಮರಣಿ 35 ನಿಮಿಷೋಡು ಕಂಟಿನ್ಯೂ ಪಂತೆ ಈತ ತೂದಲ್ಲ ನಮ್ಮ ಓಟು ಬಂದ್ಮೇಲೆ ನನ್ನೆಲ್ಲ ಕಣ್ಣು ತೋಜ್ಜ ನನ್ನ ಅಂಗಲ ಒಂದು ಎಡ್ಮನೆ ಪರಿಚಯದಾಗ ಸೇರ್ಪಾಲೆ ಈ ಬಾಲೆ ವರ್ಲ್ಡ್ ರೆಕಾರ್ಡ್ ಮಲ್ದಲ್ಲಿ ಎಂಕಲಿದ್ದ ಅಪ್ತಾಗೂ ಗೊತ್ತು ಆ ಬಂಗ ಏತ್ತು ಬಂದದ್ದು ಈ ಎಡ್ಮನೆ ಪರಿಚಯದಾಗ ಸೇರ್ಪಂದ ಒಂದು ಬಾಲೆ ಒಂದು ವರ್ಲ್ಡ್ ರೆಕಾರ್ಡ್ ಮಲ್ದಿನ ಪಂಡ ಒಂದು ಪ್ರತಿ ವರಿ ತುಳುವಾಗಲ ಕರ್ಮೆ ಓಡು ಎಸ್ ಸರ್ ಬಾರಿ ಪುರ್ಲದ ಪಾತ್ರ ಪಂಡರ್ ಒಲ್ಪಾಲ ಇಂಕ್ಲೊಂಜು ವಿಮರ್ಶೆ ಮನ್ಪೊಡ ಆಪುಂಡು ಈ ಒಂಜಿ ಪಾತ್ರಗೆ ಥ್ಯಾಂಕ್ ಯು ಸರ್ ರಡ್ಡ ನಿಮಿಷ ಅವಕಾಶ ರಡ್ಡ ನಿಮಿಷ ಅವಕಾಶ ಕೊರ್ಲಿ ಪಾತೆಲೆ ದಾದ ಗೊತ್ತಂಡ ಬಾಲ ನಿಕ್ಕ ಸತ್ಯದ ತಾದಿಗೂ ತರ ತಗ್ಗಾಲ ಬೊಕ್ಕ ಸುಳ್ಳದ ತಾದಿ ತರ ತಗ್ಗೋಚ್ ಈಗ ಬೆರ್ತ್ ಬಂದ ಯಾನ್ ಕಕ್ಷಿಲ್ ದೇವಾಡಿಗೆ ತುಳು ಅಪ್ಪೆ ನಮಗೆ ಯಾನ್ ಎರೆಗ್ಲ ತರ ತಗ್ಗಾವ್ ಜೀವನ ಇಪ್ಪಂದ ಕುಲ್ಲಾಡು ಇನ್ನೊಂದು ತುಳುನಾಡದ ದೈವ ದೇವರೆಲ್ಲ ಬುಡ್ದು ಪಾಡುಜ ನಿನ್ನ ಬೆಲೆ ಇತ್ತ ಎರೆಗ್ಲ ಗೊತ್ತಾವಂದ ಕುಲ್ಲು ದುಂಬಾಗಿ ಈ ಏರು ಈ ಎಂಚಿನ ನಿನ್ನ ಸಾಧನದ ಬಂಗದ ದುಂಬೊಂದಿದ್ದನ್ನ ಇಡೀ ತುಳುನಾಡಿಗೆ ನಿಕ್ಕ ಸಲಾಮ ಹಾಕೊಂಡು ಬಾಲ ಯಾನುಲ್ಲ ನಿನ್ನ ಬೆರಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೊಲ್ಮೇಲು ಸರ್ ಸತೀಶ್ ಶೆಟ್ಟಿ ಚೆರ್ಕಾಡಿ ಮೇರು ಮೂಲತಃ ಮೇರು ಕುಂದಾಪುರದಾರ್ ಆರ್ ನಾಡು ಭಾಷೆ ಕನ್ನಡ ಆಡು ಭಾಷೆ ಕನ್ನಡ ಅಂಡಲ್ಲ ಅರೆ ಕೊಂಚ ತುಳುತ ಮಿತ್ತು ಪುನಃ ವ್ಯಾಮೋಹ ಪಂಡ ಎಂಕ್ ಯಾನೆನ್ನ ಬಾಲ್ಯದ ಎಂಚಿನಲ್ಲ ಪಂಡ ಆರನ್ಪಿನಿ ಇರೇಗುಂದಿ ಎಲ್ಯಾವ್ ಯಾನ್ ಪಂಡ ಎಂಕ ಕಲ್ಪದ ಒಂಜಿ ಎಲ್ಯ ವಿಷಯದ ಇರೇಗುಂದಿ ಎಲ್ಯಾವ್ ಎಂಕ್ಲೇಗೆ ಪನ್ಯಾರ ಬರ್ಪುಜಿ ರೀಕಾಲ್ ಮಾಲ್ಪರೆಗ ಆಪುಜಿ ಅಂಚಾದ ಪುನಾಗ ಮೇಡಮ್ ಈರು ಉಂದೇನಿ ಎಪ್ಪಗ್ಲ ಡೆರ್ತ ಒಂದು ಪೋಡು ಆರು ಪಂಡೆರು ತುಳು ಎಡ್ಮನೆ ಪರಿಚಯದಾಗ ಸೇರ್ದಿಜಿಂದ ನಿಜವಾದ್ಲ ಒಂಜಿ ಬೇಜಾರ್ದ ಸಂಗತಿ ದಾಯಂದ ಪಂಡ ಒವ್ವಾ ಭಾಷೆ ಅವು ಈತ ಐಕೊಂಜಿ ಸಾಂವಿಧಾನಿಕ ಒಂಜಿ ಉಂದುಪ್ಪುನಾಗ ನಮ್ಮ ತುಳು ಭಾಷೆ ಏತ ಮಹತ್ವತೆ ಪಡೆದನು ಪಂಡ ಪಿರಿಯಾಕಲ ಕಾಲಾರ್ದ ಪಂಡ ನಮ್ಮ ಪುರಾತನ ಕಾಲಾರ್ದಲ್ಲ ತುಳುಟ್ಟು ಸಂಸ್ಕೃತಿಗೆ ಐಕು ಉಂದಿತ್ತು ಉಲ್ಲೇಖ ಪುರ ಇತ್ತಂಡು ಆ ತಿಪ್ಪುನಾಗಲ್ಲ ಇನ್ನಿಕ್ ನಮ್ಮ ರಾಜಕಾರಣ ಪ್ರತಿ ಒರಿಯರ್ಲ ಒಟ್ಟು ಸೇರ್ದು ಪಕ್ಷ ಭೇದ ಬಿಡುದಿಲ್ಲ ನಮ್ಮ ಒಂದು ನಮ್ಮ ತುಳುನಾಡದ ತುಳು ಭಾಷೆ ಎಡ್ಮಾನ್ಯ ಪರಿಚಯದಾಗ ಸೇರ್ಸಾರ ಒಂದು ಮಲ್ಪೊಡೆ ಯಾನೆನ್ನ ಬಾಲ್ಯದ ವರ್ಲ್ಡ್ ರೆಕಾರ್ಡ್ ಮಲ್ಪುನಾಗ ಎನ್ ಅಪ್ಲಿಕೇಶನ್ 6 ಮಂತ್ ಡಿಲೇ ಪಂಡ ಒಂದು ಇಂಟರ್ನ್ಯಾಷನಲ್ ರೆಕಾರ್ಡ್ ಆಯ್ನ ಹಿಡ್ದವರ ಸರ್ ಅದಾಗ ನೈಕೊಂಜಿ ಜೂರಿ ಮೆಂಬರ್ಸ್ ಬಂದಿತ್ತು ಜೂರಿ ಮೆಂಬರ್ಸ್ ನಕುಲು ಅವೇನು ಇತ ಯಾನ್ ಬಾಲ ಕಡಪುಂಡ ಅವು ಇಂಟರ್ನ್ಯಾಷನಲ್ ಆ ಭಾಷೆನೆ ತೆರಿದಿಜಿ ಆಕುಲ್ ದಾದನ್ ಜಡ್ಜ್ ಮಲ್ಪೇರು ಅದಾಗ ಯಾನ್ ದಾದಮಂತೆ ಎನ್ನ ಬಾಲದ ವಿಡಿಯೋನ್ ಪೂರ ಕಡ್ಪ್ರಾಯನ್ ಕಡ್ಪ್ರಾದನಾಗ ದಾನೆ ಎಂಕುಂದೆಕ್ ರಿಪ್ಲೈ ಬರೋಂದಿಜಿಂದು ತೂನಾಗ ಮೇಡಮ್ ಈ ಎಂಚಿನ ಲ್ಯಾಂಗ್ವೇಜ್ ನಮಕ್ ಕಡಪುಡ್ದಾರ ನಮಕ್ ಅರ್ಥನೇ ಅರ್ಥ ಅವರ ಪಂಡ್ರ ನಮಕ್ ಒಂಜಿ ಅವು ವರ್ಲ್ಡ್ ವೈಡ್ ಒಂಜಿ ಇತ್ತಂಡ ಯಾನ್ ಐಕ್ ಬೋಡದೆ ಎನ್ನ ಬಾಲೆಡ ಈ ತುಳು ಅಂತಾರಾಷ್ಟ್ರೀಯ ಮಟ್ಟಗ ಪೋಡು ಪರಿಚಯ ಆವಡು ನಮ್ಮ ತುಳುವೇರ ಅಂತಾರಾಷ್ಟ್ರೀಯ ಮಟ್ಟಡ್ ಬೇನೊಂದು ಪತ್ತೊಂದು ಉಳ್ಳೇರು ಪ್ರತಿ ಒಂಜಿ ಕ್ಷೇತ್ರಡ್ಲ ಉಳ್ಳೇರು ಅದಾಗ ನಮ್ಮ ಈ ತುಳು ಭಾಷೆನ ಒಂದು ಅಕ್ಲೆ ಗೊತ್ತಾವಡು ಪಂಡ ಐಬಾಕ ಎಂಕು ಗೊತ್ತೇಜಿ ಎಂಕಲ್ನ ಭಾಷೆ ಬಾರಿ ಪೊರ್ಲುದ ಭಾಷೆ ಎಂಕಲ್ನ ಸಂಸ್ಕೃತಿ ಇಡೀ ವಿಶ್ವಡಿತಿನ ಹೊರ್ಲುದ ಸಂಸ್ಕೃತಿ ಮುಂದೇನಿ ಯಾನೆನ್ನ ಕಿನ್ಯಾ ಬಾಲೆ ತೋಜೆಪದೆ ನಿಕುಲು ಜೂರೀಸ್ ಸೆಲೆಕ್ಟ್ ಮಾಡ್ಪೋಡು ಎನ್ನ ಬಾಲೆ ಕನ್ಸಿಡರ್ ಮಾಡ್ಪೋಡು ಕನ್ಸಿಡರ್ ವೆದರ್ ಅಕುಲ್ ಕನ್ಸಿಡರ್ ಮಾಡ್ಪೇರ ಬಿಡ್ಪೇರ ಅಕ್ಲೆಗ್ ವಿಷಯ ಅಂಡ ಅವೇನಿ ಎಂಕ್ ತೋಜೆಪಾಯ ವಿಶ್ವ ಮಟ್ಟದ ತೋಜೆ ಪನ್ಪಿನ ಖುಷಿ ಎಂಕ್ ಬಾರಿ ಖುಷಿ ಅದೇ ನಾನು ಆಗ್ಲೇ ಹೇಳಿದೆ ಬಾಲಕ ಇಲ್ಲಿರ್ಬೇಕು ಅಂತ ಹೇಳಿದ್ರೆ ಈ ಪೋರ ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಮೈನ್ ರೀಸನ್ ಆಗ್ತಾರೆ ಅನ್ನುವಂಥದ್ದು. ಅಲ್ಲಿ ನನ್ನ ಪ್ರಶ್ನೆ ಕೂಡ ಇದೇ ಇತ್ತು, ವಿಶ್ವದಾದ್ಯಂತ ನಮ್ಮ ತುಳು ಭಾಷೆ ಅನ್ನುವಂಥದ್ದು ಗೊತ್ತಿಲ್ಲ, ಹೇಗೆ ಗೊತ್ತಾಗುತ್ತೆ, ಅಂಡ್ ಕಾಂಪಿಟೇಷನ್ ಯಾವ ರೀತಿ ನಡೆಯುತ್ತೆ, ಅಂಡ್ ಜಡ್ಜಸ್ಗೆ ಗೊತ್ತಾಗುತ್ತೆ ನಮ್ಮ ತುಳು ಭಾಷೆ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಇದೊಂದು ಪ್ರಶ್ನೆ ಇತ್ತು. ಮೇಡಮ್ ಹೇಳಿದ್ರು ಅದೇ ರೀತಿ ಸತೀಶ್ ಒಬ್ರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿರುವಂತಹ ಪ್ರೋತ್ಸಾಹದ ಮಾತುಗಳನ್ನ ನಡೆದ್ರು, ಅನೇಕ ಕರೆಗಳು ಬರ್ತಾ ಇದೆ, ಅನೇಕ ಪ್ರಶ್ನೆಗಳಿದೆ ಕೇಳುವಂತದ್ದು. ಮುಂದಕ್ಕೆ ಪಾರ್ದನ ಪನ್ಪೇರೆ ನುಡಿ ಬನ್ಪೇರೆ ಬೊಗದ ಬನ್ಪರ್
बन पर वेते संधि बन पेर अते ओबेले बन पर अते पारी बन पर माತ बन पेर ನಿಖಿಲಕ್ಕೆ ಏನೊಂದು ಪ್ಲೇ ಎಲ್ಲಿಯ ವಿರಾಮ ಐದು ಬಕ್ಕ ಕಾರ್ಯಕ್ರಮ ಮುಂದುವರಿಯೋಣ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರ, ವಿರಾಮದ ನಂತರ ತುಳುನಾಡ ಬೇಸಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ತಕ್ಷಿಲ್ ಎಂ ದೇವಾಡಿಗ ತುಂಬಾ ಚೆನ್ನಾಗಿ ದೈವದ ಪಾರಿ ಹೇಳ್ತಾರೆ, ಪಾರ್ದನೆ ಹೇಳ್ತಾರೆ, ನುಡಿ ಹೇಳ್ತಾರೆ, ಓಬೆಲೆ ಹಾಡು ಹೇಳ್ತಾರೆ, ಎಲ್ಲವೂ ಹೇಳ್ತಾರೆ. ನಮ್ಮ ಒಟ್ಟಿನಲ್ಲಿ ನಮ್ಮ ತುಳುನಾಡ ಸಂಸ್ಕಾರ ಸಂಸ್ಕೃತಿ ಏನಿದೆ, ಆಚಾರ ವಿಚಾರ ಜಾನಪದ ಸೊಗಡು ಏನಿದೆ ಅದನ್ನ ತುಂಬಾ ಚೆನ್ನಾಗಿ 5ನೇ ವರ್ಷ ಪ್ರಾಯದಲ್ಲೇ ಬಿಚ್ಚಿಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಆಗುತ್ತೆ ಅಂತ ಹೆಮ್ಮೆ ನಮ್ ಜೊತೆ ಇದ್ದಾರೆ. ಅನೇಕ ಕರೆಗಳು ಬರ್ತಾ ಇದೆ. ಮೊದಲೇದಾಗಿ ಎಸ್ ದಾದ ಬನ್ಪರ್ ತಕ್ಷಿಲ್ ಪಾರಿ ಬನ್ಪರ್ ದಾದ ಬನ್ಪರ್ पारी बन परा दादा पारी बन पर अंदे बन परा सरी पल्ले जोर अल्वा नोडिते ಒಂಜಿ ರಾಜ್ಯ ಪತ್ ಸಮಸ್ತೆ ತುಂಬಿದೆ ಅದು ಅವನ ವಿಶ್ವಂದೆ ತೀರ್ಥ ತುಂಬುದು ನಾ ಬೊಂಬೆ ನಮ್ಮನ ಒಡೆ ಮಲಿಂಗೇಶ್ವರ ತುಂಬುದು ಎಂದು ಇಲ್ಲ ಜನ ರಾಜಬರ ಅರ್ಪಣ ಅಪ್ಪೆ ಮಗಲಿ ಬರ್ತು ತರ್ತ ಗಾದ ತುಳುನಾಡು ಕಟ್ಟಿ ಪರಿಸಿ ಮಾವ ಸೃಷ್ಟಿ ದೇವರ ಕೊಡಿ ಹಿಡಿದು ಪ್ರದೋಷನಿಗೆ ನಾವು ನಾಡಲ ಪ್ರವಾನ್ ಬ್ರಾಂಡಲ ಗುತಲ ಕಟ್ಟಿಟ್ ಬಂದಾರೇತು ಗಗರದ ಚಿಡ್ಗೆ ಇನ್ಕಾನ ಪಾಪದ ಸಂಸಾರ ಪತ್ತಿನ ಕುಟುಂಬ ಶಕ್ತಿ ನನ್ನ ಭಕ್ತಿ ಮಾಡ್ತಾವೆ. ಇನ್ನು ಕಷ್ಟ ನಷ್ಟ ನಾನೇ ಹೇಳ್ತೀನಿ ಮನ ಅಂತ ಪೋಯದು ನಿನ್ನ ಮುಕ್ಕಲ್ ಮುಜುಗಲ್ ಗೆಡ ಮುಂಡು ಅಂತ ಸಚ್ಚನ ನಡಿಗೆ ನೋಡು ಸೇದ ಗಂಡ ಒತ್ತಡ ಸೇರ್ಸತ್ತು ಬಿಡತೆ ಅವನ ನಾಸೆತ್ತನ ನಿಗ್ಲನ ಭಾಷೆ ಅನಾದಿದಲ್ಲದು ದಿನಂಚಿನಟಿ ಏರೇನ ಜಡೆ ಏತು ಕರಿಂದ ಬಂಡಲ್ತಾನ ಕರಿಂದಲ ಮಂದಂದೆ ಸಂಸಾರಗುಲೆ ದೈವನಿಕುಲ ವರ್ಷ 14 ಆಗ ಹೋಗ ನೆಮ್ಮ ಪಂಚ ಮಡ್ಲಾಡು ಮಡ್ಲಾಡು ಸ್ವೀಕಾರ ಮಂದಂದೇರು ಕುಲ ಕೋಟಿ ಕುಟುಂಬ ಕಾತನ್ ಬತ್ತಿ ನಂಚಿನ ನಮ್ಮೆಂಕುಲ್ ಮಾನವರೆಂಕುಲ್ ಆಚಾರ ತಪ್ಪು ವಿಚಾರ ತಪ್ಪು ಆಚಾರ ತಪ್ಪಿತ್ತನ್ನಲ್ ವಿಚಾರ ತಪ್ಪಿತ್ತನ್ನಲ ನಾನೇ ಸನ್ಮಲ್ ಬ್ಲೆನ್ ದಿನಂಚಿನ ನಟ್ಟು ಪತ್ತನಂಚಿನ ದಿವಾಡು ಒಡೆದುಗಾಡು ಬಡದು ಬಂದದ್ದು ಸುತ್ತಣ ಮಂತಿಜು ಉಜಡು ಕರೆಂಚಿ ಸೇರ್ದನೆ ಪುಲ್ಕಾರ್ತಿದ ಹೆಚ್ಚು ಕಮ್ಮಿ ಏರ್ಬೇರು ತಪ್ಪ ಸರಿ ಮಟ್ಟಲ್ ಬರಲ್ಲ ವಿಷಗಳಿಗೇನು ಅಮೃತಗಳಿಗಂತ ಸಂಸಾರದ ಲೆಪ್ಪುಗು ಕೆಂಪುಕರೊಂದು ಗ್ರಾಮ ದೇವನ್ ಬಾಯ್ಮಲ್ಬ್ಲ ಸರ್ವದೇವನ್ ಬಾಯ್ಮಲ್ಬ್ಲ ಆಕಾಶ ಮಾರ್ಗಾಡು ಗವಾನ್ ಸಂಚಾರ ಆಪಿನ ಬರ್ತುಳ ಆಕಾಶ ಬುಲ್ಲ ಭೂಮಿಗಾಲ ಭೂಡ್ಲ ಮನೆಂಜೋಳಲ್ಲ ಮನೆಂಜ ಬುಲ್ಲ ದಿಸುತ್ತೇಳಲ್ಲ ದಿಸುತ್ತ ಬುಲ್ಲ ಪನ್ಪಿ ಪಾರಿಡಲ್ಲ ಪನ್ಪಿ ಪಾರಿಡಲ್ಲ ಈ ಮನ್ನಿಡಲ್ಲ. ಎಸ್ 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 ಅಣ್ಣ ನಮಸ್ಕಾರ. ನಿಜವಾಗ್ಲೂ ಅದ್ಭುತವಾಗಿರುವಂತಹ ಪ್ರತಿಭೆ ನೋಡ್ತಾ ಇದ್ರ ಮಾತುಗಳೆಲ್ಲ ನಾನು ಹೇಳಬೇಕಾಗಿರುವಂತದ್ದು ಏನಿಲ್ಲ. ಅಂಡ್ ನಿಜವಾಗ್ಲೂ ನಮ್ಮ ತುಳುನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಕೊಟ್ಟಂತ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇದು. ಪ್ರತಿಭೆ ಹೆಮ್ಮೆ ಆಗುತ್ತೆ. ಅಂಡ್ ಮೊದಲನೇದಾಗಿ ಕೈ ಮುಗಿದು ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಧನ್ಯವಾದಗಳು ಹೇಳ್ಬೇಕು ದಯಾನಂದ್ ಕತ್ತಲ್ ಸರ್ ಅವರಿಗೆ. ವಿದ್ವಾಂಸರು, ತುಳು ವಿದ್ವಾಂಸರು, ಅದ್ಭುತವಾಗಿರುವಂತಹ ಜ್ಞಾನ ಭಂಡಾರ ಇದೆ ಅವರಲ್ಲಿ. ತುಳುನಾಡು ಅಂತ ಹೇಳಿದ್ರೆ ಏನು, ತುಳು ಭಾಷೆ ಅಂತ ಹೇಳಿದ್ರೆ ಏನು, ಆಚಾರ ವಿಚಾರಗಳು, ಜಾನಪದ ಕಲೆ ಸಂಸ್ಕೃತಿ ಏನು ಅನ್ನುವಂಥದ್ದು ಎಲ್ಲ ವಿದ್ವಾಂಸರಿಗೆ ಗೊತ್ತಿದೆ. ದಯಾನಂದ್ ಕತ್ತಲ್ ಸರ್ ಇವರ ಗುರುಗಳು. ದಯಾನಂದ್ ಕತ್ತಲ್ ಸರ್ ಅವರ ಶಿಷ್ಯ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕ್ರೆಡಿಟ್ಸ್ ಗುರುಗಳಿಗೂ ಕೂಡ ಹೋಗುತ್ತೆ. ದಯಾನಂದ್ ಕತ್ತಲ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಇಂತ ಒಬ್ಬ ಅದ್ಭುತವಾಗಿರುವಂತಹ ಪ್ರತಿಭೆಯನ್ನು ನಮ್ಮ ತುಳುನಾಡಿಗೆ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಮೇಡಮ್ ಒನ್ಸ್ ಅಗೇನ್. ನಿರೇಗ್ಲ ಎಂಕ್ಲಿಗ್ ತೂನಗೆ ಶಾಕ್ ಅಂಡ್ ಎಕಡ ಸತೀಶ್ ಶೆಟ್ಟರ್ ಪನೊಂದಿತ್ತೇರು ಗೊತ್ತಾದಿತ್ತು ಚೆಂಕ್ಲೆಗ್, ಬಟ್ ಸ್ಟಿಲ್ ತೂನ ಗೊತ್ತಾ ಒಂದುಂಟು ಎಂಚಿನ ಪ್ರತಿಭೆ ಪಂದ್. ಇಟ್ಸ್ ಲೈಕ್ ಅಮೇಸಿಂಗ್ ರಿಯಲಿ. ಅದೇ ರೀತಿ ಅನೇಕ ಜನರು ಕರೆ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಇದು ಮೋರ್ಗನ್ಸ್ ಗೇಟ್ ಅಂತ. ಮೋರ್ಗನ್ಸ್ ಗೇಟ್ ಇಂದ ಮೇಡಮ್, ತಮ್ಮ ಹೆಸರು? ಪ್ರತಿಮಾ. ಪ್ರತಿಮಾ, ಎಸ್ ಪ್ರತಿಮಾ ಮೇಡಮ್, ಮಾತಾಡಿ ಮೇಡಮ್.
ಕಶಿಲ್ ದೇವಡಿಗೆ ನನ್ನ ಮಗಳ ಕಾಂಪಿಟೇಟರ್ ಎಲ್ಲದ್ರಲ್ಲೂ ಕೂಡ. ಆದ್ರೆ ಇವತ್ತು ಅಲ್ಲಿ ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಓಕೆ, ಅರ್ಥ ಆಗಿಲ್ಲ ಏನು? ಖಂಡಿತ ನನ್ನ ಮಗಳ ಕಾಂಪಿಟೇಟರ್ ಎಲ್ಲದ್ರಲ್ಲೂ ಕೂಡ. ನಿಮ್ಮ ಮಗಳ ಕಾಂಪಿಟೇಟರಾ? ಎಲ್ಲದ್ರಲ್ಲೂ ಕೂಡ. ಆದ್ರೆ ಇದ್ರಲ್ಲೆಲ್ಲ ನಮ್ದು ಮದರ್ ಟಂಗ್ ಕನ್ನಡ, ಹಾಗಾಗಿ ನಮ್ಗೆ ತುಳುವಿನ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ವಾ? ಆದ್ರೆ ಇವತ್ತು ಅಲ್ಲಿ ನೋಡುವಾಗ ನನ್ಗಂತೂ ತುಂಬಾ ಖುಷಿ ಆಗ್ತಾ ಉಂಟು. ಎಸ್ ಎಸ್ ಎಸ್, ಏನ್ ಹೇಳ್ತೀರಾ ಅಂತ ಹೇಳಿ ಈ ಪ್ರತಿಭೆಗೆ? ಪ್ರತಿಭೆ ಬಗ್ಗೆ ಎಂತ ಹೇಳಲಿಕ್ಕೂ ಇಲ್ಲ, ಅಷ್ಟು ತುಂಬಾ ಟ್ಯಾಲೆಂಟೆಡ್ ಅವನು. ನನ್ಗೆ ಇವತ್ತು ಮೇಡಮ್ ನ ಬಗ್ಗೆ ಹೇಳ್ಬೇಕು, ತುಂಬಾ ಅಂದ್ರೆ ತುಂಬಾ. ಯಾಕಂದ್ರೆ ಅವರು ಈಗ ಅವರ ಮಗನ ಏಜ್ ಗ್ರೂಪ್ ಅಲ್ಲಿ ನನ್ನ ಮಗಳು ಬರ್ತಾಳೆ, ಆದ್ರೆ ಅವರು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಈಗ ನಮ್ಗೆ ಎಲ್ಲಿ ಕಾಂಪಿಟೇಷನ್ ಉಂಟು ಅಂತ ಅದೆಲ್ಲ ಗೊತ್ತಿರುದಿಲ್ಲ, ಆದ್ರೆ ಅವ್ರು ಎಲ್ರಿಗೂ ನನ್ನ ಮಗನ ಮೇಲೆ ಬರ್ಬೇಕು ಅಂತ ಆತರ ನೋಡುದಿಲ್ಲ. ಹೇಳ್ತಾರೆ, ಎಲ್ರಿಗೂ ಹೇಳ್ತಾರೆ ಇಲ್ಲಿ ಕಾಂಪಿಟೇಷನ್ ಇದೆ, ನೀವು ಕರ್ಕೊಂಡ್ ಬನ್ನಿ ಮಗಳನ್ನು, ಅಥವಾ ನನ್ಗೆ ಅಂತ ಅಲ್ಲ ಎಲ್ರಿಗೂ ಹೇಳ್ತಾರೆ. ಅದಕ್ಕೆ ಮೆಚ್ಚಲೇಬೇಕು. ಮತ್ತೊಂದು, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಆದ್ರೂ ಅಷ್ಟು ಎಲ್ಲ ಕಡೆ ಮಗನನ್ನೆಲ್ಲ ಎಲ್ಲಿ ಕಾಂಪಿಟೇಷನ್ ಇದ್ರು ಕರ್ಕೊಂಡು ಹೋಗ್ತಾರೆ. ಅಷ್ಟು ಸಪೋರ್ಟ್ ಮಾಡೋದಕ್ಕೆ ಅವರನ್ನು ಮೆಚ್ಚಬೇಕು ತುಂಬಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಪ್ರತಿಭಾ ಮೇಡಮ್ ತಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಎಸ್ ಇದು ಮಾತುಗಳು ಎಲ್ಲ ಒಂದ್ ಕಡೆ ಆಗ್ಲೇ ನಾನು ಹೇಳಿದೆ, ಮಕ್ಕಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ, ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ತಂದೆ ತಾಯಿಯವರ ಪಾತ್ರ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ಚಾಲೆಂಜಸ್ ಡೈರೆಕ್ಟ್ ಆಗಿ ಕೇಳಬೇಕು ಮ್ಯಾಮ್ ಹತ್ರ. ಚಾಲೆಂಜಸ್ ಬರ್ಲಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇಂಚಿನ ಒಂಜಿ ದೈವಗ ಪಾರಿ ಪನ್ಪುನಂಚಿನ ನುಡಿ ಪನ್ಪುನಂಚಿನ ಪಾಡ್ದನ ಪನ್ಪುನಂಚಿನ ಪರಗ ಒಲ ಇಲ್ಲಡೆ ದೈವ ಪನ್ನಾಗ ಒಂಜಿ ನಂಬೋಲಿಗದ ಶಕ್ತಿ ಪಂದ್ ಅಂಚಪನ್ನಾಗ ಜೋಕ್ಲು ಪಾರಿ ಪನ್ಪೇರು ಅಥವಾ ನುಡಿಪುರ ಪನ್ಪೇರು ಮಸ್ತ್ ಪೋಡಿಗೆ ಒಪ್ಪುಂಡು. ಅದೇ ಖಂಡಿತವಾದ ಇರ್ ಪನ್ಪುನ ಕ್ವಶನ್ಸ್ ಯಾನ್ ವೇಟ್ ಮಂತಂತ ಇಂಚಿನ ಕ್ವಶನ್ಸ್ ಬರೋಡು ಬಂದ್ ಸಾಮಾನ್ಯವಾದ ಎನ್ನ ಬಾಲೆ 2.5 ವರ್ಷ ಪ್ರಾಯದಿಂದ ಪುರ ಪನ್ನಾಗ ಯಾನ್ ಒಂಜಿ ಸತಿ ಒಂಜಿ ಪ್ರೋಗ್ರಾಮ್ ಕೊರ್ನಾಗ ಒಂಜಿ ಜನ ಪಂಡೇರು ಮೇಡಮ್ ಇರ್ ಉಂದೇನು ಪುರ ಕಲ್ಪವ್ರತ ಒಂದು ದೈವ ದೇವರ್ನ ಪುರ ಬಾರಿ ಪೋಡಿಗೆ ಮೇಡಮ್ ಜೋಕ್ಲೆ ಪುರ ಪನ್ಪಾಯರ ಪುರ ಯಾನ್ ಪಂಡೆ ತುಳು ಪನ್ಪಿನ ಒಂಜಿ ಜನಪದೀಯ ಕಲೆ ದೈವದ ವೇಷ ಪಾರ್ದು ಅವೇನ್ ಅನುಕರಣೆ ಮಲ್ಪುನ ಅವು ತಪ್ಪು. ಆಂಡ ಜನಪದ ಕಲೆಗೆ ಸಂಬಂಧಪಟ್ಟಿನ ವಿಷಯ ನಮ್ಮ ಕಲ್ತಿಲಕನೆ ನಮ್ಮ ಜೋಕ್ಲೆ ಕಲ್ಪೊನೆಟ್ಟು ದಾಲ ತಪ್ಪಿಜ್ಜಿ ಪನ್ಪಿನ ಎನ್ನೊಂಜಿ ಭಾವನೆ ಸರ್. ಯಾನ್ ಅಪ್ಪಗಾರೆಗೊಂಜಿ ಕ್ವಶನ್ ಪಂಡನ್ ಸರ್ ಈರು ಮಾತ್ರ ಕಲ್ಪೋಡು ಪನ್ಪಿನ ಒಂಜಿ ಉದ್ದೇಶ ದೇರಲ್ಲಿ ಮಾತಿರ್ಲ ಕಲ್ಪೋಡು ಪನ್ಪಿನ ಒಂಜಿ ಉದ್ದೇಶ ದೀತು ಯಾನ್ ಎನ್ನ ಬಾಲ ನಾನು ಆಯನ ಜೋಕ್ಲೆ ಕಲ್ಪಾಡು ಯಾನೆ ಕಲ್ಪೈದಿನ ನಾ ಎಂಚ ಕಲ್ಪುನ ನನ್ನ ಅಂತೂ ಈ ತುಳು ಸಂಸ್ಕೃತಿ ಪಂಡ ಇತ್ತದ ಟ್ರೆಂಡ್ ಎಂಚ ಉಂಡು ಪಂಡ ಸರ್ ತುಳು ಪಾತೆಂಡ ಅವ ಒಂಜಿ ಸಡ್ಡಿಗೆ ಸಮ ಆ ಸಡ್ಡೆ ಐಟೊಂಜಿ ವೇಟೇಜ್ ಇಜ್ಜಿ ಪನ್ಪಿನ ಒಂಜಿ ಥಿಂಕಿಂಗ್ ಐಟೊಂಜಿ ಅವೇ ಈರ್ ವೆಸ್ಟರ್ನ್ ಕಲ್ಚರ್ ಎಂಚಿನಲ್ಲ ಮಂತಂಡ ಐಕ್ ಸೊಸೈಟಿ ಹೈ ಉಂಡು ಅವೇಕಿ ಎಂಕ್ ಎನ್ನ ಬಾಲೆ ತುಳುಟ್ಟು ಹೈ ಸೊಸೈಟಿ ಹೈ ರೀಚ್ ಔಟ್ ಪನ್ಪಿನ ಒಂಜಿ ಆಶೆಗ್ ಬೋಡ ಅದೇ ಆನಂದ ಪುರ ಕಸರತ್ ಮಾಡ್ತಂದ್ರೆ. ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಧೈರ್ಯವಂತ ಹೆಣ್ಣು ಅನ್ನೋದು ನಾವು ಹೇಳಬೇಕು. ಯಾಕಪ್ಪ ಅಂತ ಹೇಳಿದಾಗ್ಲೇ ನಾನು ಹೇಳಿದೆ, ಎಲ್ಲೋ ಒಂದ್ ಕಡೆ ಇಂತಹ ಒಂದು ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ ಅಂತ ಹೇಳುವಾಗ ಅನೇಕ ಡ್ರಾಬ್ಯಾಕ್ಸ್ ಗಳು ಬರುತ್ತೆ, ನೆಗೆಟಿವ್ ಥಾಟ್ ಗಳು ಬರುತ್ತೆ, ಅನೇಕ ಜನ ಹೇಳ್ತಾ ಇದು ಸರಿ ಇಲ್ಲ ಅನ್ನುವಂಥದ್ದು. ಅದ್ರಲ್ಲೂ ಕೂಡ ದೈವ ಅಂತ ಹೇಳುವಾಗ ಅದಕ್ಕೊಂದು ವಿಚಿತ್ರವಾಗಿರುವಂತಹ ಶಕ್ತಿ ಇದೆ ಅನ್ನುವಂಥ ನಮ್ಮ ನಂಬಿಕೆ ಅನ್ನುವಂಥದ್ದು. ಪರವಾಗಿಲ್ಲ, ಇದು ಜನಪದೀಯ ಕಲೆ ಅನ್ನುವಂತಹ ಒಂದು ಪಾಸಿಟಿವ್ ಥಾಟ್ಸ್ ಇದೆ, ನಿಜವಾಗ್ಲೂ ಕೂಡ ಇದಿರಲೇಬೇಕು. ನನ್ಗೆ ಇದನ್ನು ನಾನು ಇದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡಿದೆ ಇವರ ಸರ್ ಹತ್ರ, ಕತಾಲ್ಸ ಸರ್ಗೆ. ಸರ್ ನನಗೆ ಎಂಕಿ ಇಂಚ ಪಂಡೇರು ಸರ್ ಎಂಚ ಯಾನ್ ಬಾಲೆ ಕಲ್ಪಾವಲಿಯ ಒಂದೇನೊಂದು ಈರ್ ಕೇನ್ ನಕ್ಲೆಗೆ ಕರೆಕ್ಟ್ ಆದ ಆನ್ಸರ್ ಪನಲ್ ದಾದ ಪಂಡ ಇಂದು ನಮ್ಮ ಜನಪದೀಯ ಕಲೆ ಒಂದೇನು ಕಲ್ಪಾರ ಬಲ್ಲಿ ಪನ್ಪು ನಕ್ಲೆ ಏನಂಡ ಕಡಪುರ್ಲೆ ಯಾ ನಕ್ಲೆಗೆ ತೆರಿಪಾಕ ಬಾರಿ ಬರ್ಲದ ಪಾತ್ರ ಅವೇ ಎಕಡ್ಲಾನ್ ಪಡೆ ದಯಾನಂದ್ ಕತ್ತಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದು ಅಂಚನೆ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾಟಿಪಲ್ಲ ಯೋಗೀಶ್ ದೇವಾಡಿಗ, JCI ನ ವೈಸ್ ಪ್ರೆಸಿಡೆಂಟ್. JCI ನ ವೈಸ್ ಪ್ರೆಸಿಡೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕರೆ ಮಾಡ್ತಾ ಇದ್ದೀರಾ. ಅಂಡ್ ಮಾತಾಡಿ ಸರ್, ಏನ್ ಹೇಳ್ತೀರಾ ಈ ಒಂದು ಪ್ರತಿಭೆಗೆ? ಪ್ರತಿಭೆ ನಮ್ಮ ಒಂದು 2-3 ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾವ, ಅದ್ರಲ್ಲಿ ಸಹ ಮೆಡಲ್ ತಗೊಂಡಿದ್ದಾನೆ. ನಮ್ಗೆ ತುಂಬಾ ಖುಷಿ ಆಗ್ತದೆ ಒಂದು ರೆಕಾರ್ಡ್ ಮಾಡಿದ್ದು. ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಎಸ್ ಅಲ್ಲ, ಇರಗೆ ಅಭಿನಂದನೆ ಪರೊಂದುಲ್ಲೆ ಪುಟಾಣಿ ರಾಜ ಕಾಂಪಿಟೇಷನ್ ಭಾಗವಹಿಸಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಗಿಂತ ಮೊದಲೇ ನೀವೇ ನಮ್ಮ ಪ್ರತಿಭೆಯನ್ನು ಗುರುತಿಸಿದಿರಾ, ಖುಷಿ ಆಗುತ್ತೆ ನೋಡುವಾಗ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಇರಲಿ ಯಾವತ್ತು ಕೂಡ. ಓಕೆ ಸರ್, ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಇತ್ತ ತಕ್ಷಿಲ್ ದಾದಾಣ್ಣ ಇತ್ತ ಪನ್ಪೋಡು, ದಾದಾಣ್ಣ ಇತ್ತ ಪನೋಡು ತೂಪನಕ್ಲೆ ಬಾರಿ ಖುಷಿ ಆವಡು ದಾದಾನ್ ಪರಿತ್ತೆ ಡೆನ್ನ ಪನ್ಪಾರ ಪಲ್ಲೆ ಡೆನ್ನ ಪಲ್
ಎಸ್ 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 ಸೂಪರ್ ಸೂಪರ್. ಅಮ್ಮೆಗೆ ಭೂಮಿ ಮುಟ್ಟುಗು ಬೆರ್ಮೆಗೆ ಬೆನ್ನಿ ಬೆಳಗು ಇಂಬು ಕೊಟ್ಟು ಕಾಪುನಾಗೆ ದೈವಗೆ ಡನ್ನ 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 ಪಂಪಿಕೆಲ್ಲ ಮೂಜಿನಾದ ಮಾಯು ಕಟ್ಟಿದ ಪಾರ್ದನ್ನ ನಮ್ಮ ಕಾಳಬುರ್ಪಗು ತಾಡ ನೀರುಗು ಅರ್ಕಲಾಪು ಪಾಲೆಗೆ ನಮ್ಮ ನಾಡುಗು ಇಂಬು ಕೊಟ್ಟು ಸ್ವಚ್ಛತೆ ತಾಮದಿಗೂ ಡನ್ನ 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 ಪಂಪಿಕೆಲ್ಲ ಮೂಜಿನಾದ ಮಾಯು ಕಟ್ಟಿದ ಪಾರ್ದನ್ನ ಡನ್ನ 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 ಪಂಪಿಕೆಲ್ಲ ಮೂಜಿನಾದ ಮಾಯು ಕಟ್ಟಿದ ಪಾರ್ದನ್ನ ಸೊನ್ನೆಲ್. ಎಸ್ ಸ್ವಲ್ಪ ಇರಕ್ಲ ಭಾರಿ ಬರ್ಲು ನಿಜವಾಗ್ಲ ಆಶ್ಚರ್ಯ ಆಗುತ್ತೆ ನೋಡುವಾಗ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ಯಾನ್ ಸುಳ್ಳಿಯರ್ದು ಪಾತ್ರೊಂದಿಲ್ಲ. ಸುಳ್ಳಿಯರ್ದು ಪಾತ್ರೊಂದಿಲ್ಲ ಪಾತ್ರಲ್ಲ ಮೇಡಮ್. ದಾದಮನ್ ಚಂದ್ರಾಕ್ಷಿ ಜಯರಾಯ್ಪಂಡ್. ಹಾ ಯಾನ್ ಮಾಜಿ ತಾಲೂಕು ಮಹಿಳಾ ಒಕ್ಕೂಟದ ಪ್ರೆಸಿಡೆಂಟ್ ಆಗಿದ್ದೆ. ಎಂಕ್ಲು ಮಸ್ತ್ ತುಳು ಕಾರ್ಯಕ್ರಮ ಮಲ್ತದ ದುಮ್ಮಗು ಸುರುಟ್ಟು ಯಾನ್ ತಕ್ಷಣ ದೇವಾಡಿಗಗ್ ಎಂಕ್ಲ ಸುಳ್ಯದ ಜನತೆದ ಪರವಾದ ಸ್ವಲ್ಪ ಸಂದ ಒಂದಲ್ಲೇ ಕೀಪ್ ಇಟ್ ಅಪ್ ತಕ್ಷಲ್ ಬಾರಿ ಖುಷಿ ಆಪು ನಿನ್ನ ಟಿವಿ ಇಡ್ತುದು ನೀನು ಯಾನ್ ಸುಳ್ಯಾಗ ಲೆಪ್ಪೆ ಈ ಬರ್ಪನ ಸುಳ್ಯಾಗ ಬರ್ಪನಾ ಖಂಡಿತ ಲೆಪ್ಪೆ ನಿನ್ನ ಭವಿಷ್ಯ ಎಡ್ಡೆ ಅವಡು ನನ್ನಲ್ಲ ಎಡ್ಡೆ ಎಡ್ಡೆ ಕಾರ್ಯಕ್ರಮ ಕೊರ್ಲ ನಿನ್ನ ಅಮ್ಮಗಲ ಸೊಲ್ಮೆ ಪಣ್ಣ ಒಂದಿಲ್ಲೆ ಅಂಚೆನೆ ನಕ್ಕುಲ್ಲ ಚಾನಲ್ಗೆಲ್ಲ ಸೊಲ್ಮೆ ಸೊಂದ ಒಂದಿಲ್ಲೆ ಇಂಚಿನ ಪ್ರತಿಭೆಲು ನನ್ನಲ್ಲ ದುಂಬು ಬರಡು. ಹೌದು ಮೇಡಮ್. ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಅದೇ ರೀತಿ ನೀವು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನಮಗೂ ಕೂಡ ಅದೇ ಖುಷಿ ಆಗಿರುವಂತ. ಎಲ್ಲ ಒಂದ್ ಕಡೆ ನಮ್ಮ ತುಳು ಭಾಷೆಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳುವಾಗ ನಮಗೂ ಕೂಡ ಹೆಮ್ಮೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ನಮ್ಮ ಒಂದು ಸಣ್ಣ ಒಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗ್ಲಿ ಅನ್ನುವಂಥದ್ದು. ಅದ್ರಲ್ಲೂ ಕೂಡ ಇದು ಪ್ರತಿಭೆ ಅಲ್ಲ, ನಮ್ಮ ಎಲ್ಲರನ್ನು ಕೂಡ ಮೀರಿ ಹೋದಂತಹ ಒಬ್ಬ ಪ್ರತಿಭೆ, ಅದ್ಭುತವಾಗಿರುವಂತಹ ಪ್ರತಿಭೆ, ಏನು ಪುಟಾಣಿ ಪ್ರತಿಭೆ, ಆದ್ರೂ ಕೂಡ ಭಯಂಕರ ಮೈಂಡ್ ಸೆಟ್ ಅತೆ, ಬಾರಿ ಎಡ್ಡೆ ಟ್ಯಾಲೆಂಟ್, ಬಾರಿ ಮಲ್ಲ ಟ್ಯಾಲೆಂಟ್ ಇರ್ನ ಅಂದತೆ ಇತ್ತದಾಗ ಅನ್ಪಾರ ಪಲ್ಲೆ ಓ ಬೇಲೆ ಬಲ್ಲೆ ಈ ಪದ್ಯ ಪನ್ಪಾರೆ ಮಾತ ಇರಗೆ ಬೋಡದ ವೆಯ್ಟ್ ಮಾಡ್ತದಿಲ್ಲ ಇರ್ ದಾದ ಪನ್ಪಾರ್ ನನ್ನ ದಾದ ಪನ್ಪಾರ್ ತಕ್ಷಿಲ್ ದಾದ ಪನ್ನೊಂದುಲ್ಲ ದಾದ ಪನ್ಪರ್ ಇತ್ತೆ ಪೊಟ್ಟು ತೆಂಬಾರೆ ಹಾ ಬೊಟ್ಲೆ ಪೊಟ್ಟು ತೆಂಬರ ದುನಿದು ದಟ್ಟು ಕೇಣಿನಟ್ಲ ಕೆನ್ನಡನ್ ಬಿ ಅಂಗಾಸಿದ ಉರ್ಪ ಕರ್ಪಿನ ಪಡ್ಲ ಕಂಡಿದ ದೇಕಿದಾಟಿದ ಇತುಲ್ಲ ಮಾಡ್ದ ಮನ್ನ ಇರ್ತೇನೆ ದಟ್ಟು ಬತ್ತುನ ಇತುಲ್ ಬಾರ್ದ ನನ್ನಿಕುಲ್ ಮದತ ನೆನ ಬಿಡಕ್ಕ ಇತುಲ್ಲ ಮಾಡ್ದ ಬಿಡು ಬೆಲ್ತಿನ ಕುಲ್ ತುಲ್ವರ್ ಬಂದರ್ನಿಕುಲ್ ಮದತಾರ ಪೊತ್ತು ನಂದಲ್ಲೆ ತುರ್ಮಾನೆ ಗುಳಿಯ ಎಲ್ಲ ದನ ಬಣ್ಣ ಆ ಗಲಿಗೆ ದೈವದ ಹುಟ್ಟು ಬಲಕ್ಕೆ ರೀತಿ ನೀತಿ ಜಗತ್ತೇನ್ ತನ್ನ ತಾಂಗ ದಟ್ಟದಿನ ಕಂಡ ಸಿರ್ಪಿತನ್ನ ವೀರ ಸಂದಿನ ರಾಗನ್ ಮಂಜಿ ನಿಕಲ್ ಮದತಾರ ನೆನ ಬಿಡನ್ನ ನೆನ ಬಿಡಕ್ಕ ಈ ತುಲ್ವನ್ನ ಅರ್ಧ ಬಿಡು ಬೆಲ್ತಿ ನಿಕುಲ್ ತುಲ್ವರ್ ಬಂದರ್ನಿಕುಲ್ ಮದತಾರ. ಏರ್ ಕಲ್ಪೋನಿ ರೇ ಗುಂದುಪುರ ಅಮ್ಮ ಅಮ್ಮ ಕಲ್ಪವನೆ. ಓಕೆ ಜಯನಂದ್ ಕತ್ತಲ್ ಸರ್ ದಾದ ಕಲ್ಪವರೆ ಪಾರಿ ಕಲ್ಪದೇರೆ. ಓಕೆ ಒಂದು ಅಮ್ಮ ಇರಗೆ ಡೈಲಿ ಕಲ್ಪರೆ ಏಪ ಕಲ್ಪವೇರೆ ಒಂದು ಡೈಲಿ ಕಲ್ಪವೆ ಜಪ್ಪುರ್ ನಾಗಪುರ ಇನ್ನೇನ್ ಕಲ್ಪ ಒಂದು ಪೇರ್ ಕಲ್ತಿದ್ದು ಹಾಕುವೇರೆ ಓಕೆ ವೆರಿ ನೈಸ್ ಓಕೆ. ಅಂಡ್ ಮೇಡಮ್ ಹೇಳುವಂತದ್ದು ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಹೇಳಿ, ಸಮಯದ ಅಭಾವ ತುಂಬಾ ಗೊತ್ತಾಗಿಲ್ಲ, ಟೈಮ್ ಹೋಗಿರುವಂತದ್ದು. ಅಂಡ್ ಮೇಡಮ್ ನಾನು ಮೊದ್ಲಾಗಿ ನಾನು ನನ್ನ ಮಗ ತುಳುವಲ್ಲಿ ಇಷ್ಟು ಅಚೀವ್ ಮಾಡ್ತಾನೆ, ಮಾಡಿದ್ರೆ ಇದು ಫಲಕಾರಿ ಆಗ್ಬೋದಾ, ಇದನ್ನು ಗುರುತಿಸುವವರು ಇದ್ದಾರಾ, ನಾನು ಇಂತ ಎಲ್ಲ ಕ್ವಶನ್ಸ್ ನಂಗೆ ತುಂಬಾ ಬರ್ತಾ ಇತ್ತು. ಆದ್ರೆ ನಾನು ಎನಿಸಿದಕ್ಕಿಂತ ಒಂದು ಮಟ್ಟ ಮೇಲ್ಗಡೆನೆ ಇದು ತುಂಬಾ ರೀಚ್ ಆಯ್ತು ಅಂತ ನನ್ಗೆ ಎನಿಸ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ನಾನ್ ತಿಳ್ಕೊಂಡಿರ್ಲಿಲ್ಲ, ನನಗೆ ಇವಾಗ ತಾನೇ ನಮ್ಮ ಕುಡ್ಲ ಅವ್ರು ಕಾಲ್ ಮಾಡಿದ್ದು, ಮೇಡಮ್ ನಿಮ್ಮ ಮಗನನ್ನು ಕರ್ಕೊಂಡು, ನಾನು ಆಗ ಹೇಳಿದೆ ನನ್ನ ಮಗ ಕೂತಲ್ಲಿಂದ ಕುತ್ಕೊಳ್ಳೋದಿಲ್ಲ ಸರ್, ಹಾಗೆ ಹೇಗೆ ಆಗ್ಬೋದಾ ಅಂತ, ನೀವು ಕರ್ಕೊಂಡು ಬನ್ನಿ ಮೇಡಮ್ ಅಂತ ಹೇಳಿದೆ. ನನ್ಗೆ ತುಂಬಾ ಖುಷಿ ಆಯ್ತು, ನನ್ನ ಮಗ ಕ್ಯಾಮರಾ ಫೇಸ್ ಮಾಡಿ ಮಾಡ್ತಾ ಇದ್ದಾನೆ, ಇನ್ನ ಸ್ವಲ್ಪ ಡೆವಲಪ್ ಆಗ್ಬೋದು ಅಂತ. ಹಾಗೆ ನಮ್ಮ ನನ್ನ ಈ ಮಗನ ಇದಕ್ಕೆ ಪ್ರಕಾಶ್ ಶೆಟ್ಟಿ ಸರ್ ಮತ್ತೆ ಇವರು ಶೆಟ್ಕಾಡಿ ಸರ್, ಹಾಗೆ ನಮ್ಮ ಆಮಂತ್ರಣ ಗ್ರೂಪ್ಸ್, ಮಕ್ಕಿಮನೆ ಗ್ರೂಪ್ಸ್, ಬಹುಮುಖ ಪ್ರತಿಭೆ ಗ್ರೂಪ್ಸ್, ಆಮೇಲೆ ಕರಾವಳಿ ಕಣ್ಮಣಿ, ಇಂತ ಎಲ್ಲ ಗ್ರೂಪ್ಸ್ ಗಳು ತುಂಬಾ ಇದೆ. ಇವರೆಲ್ಲ ತುಂಬಾ ನನ್ನ ಮಗನಿಗೆ ಸಪೋರ್ಟ್ ಮಾಡಿದ್ರಿಂದ
ನನ್ನ ಮಗ ಇಷ್ಟು ಮುಂದೆ ಬಂದ ಅಂತ ಹೇಳಲಿಕ್ಕೆ ಇದು ಸಹಕಾರಿ ಆಗ್ತದೆ. ಹಾಗೆ ನನ್ನ ಅಮ್ಮ ನನ್ಗೆ ಇದು ಹೇಳಿಕೊಟ್ಟಿದ್ರಿಂದ ಖಂಡಿತವಾಗಿ ನಾನು ಅಮ್ಮನನ್ನು ನಾನು ಯಾವಾಗ್ಲೂ ಇದು ಮಾಡ್ಬೇಕು. ನನ್ನ ಅಮ್ಮ ನನ್ಗೆ ಹೇಳಿಕೊಟ್ಟಿದ್ರಿಂದ ನಾನು ನನ್ನ ಮಗನಿಗೆ ಹೇಳಿಕೊಡ್ಲಿಕ್ಕೆ ಇದೊಂದು ಅನುಕೂಲ ಆಯ್ತು. ಹಾಗೆ ಎಲ್ರು ಸಹ ತಮ್ಮ ತಮ್ಮ ಮಕ್ಕಳಿಗೆ ನಮಗೆ ಬಿಡುವಿರುವುದಿಲ್ಲ, ಯಾವಾಗ್ಲೂ ನಾವು ಬಿಸಿ ಶೆಡ್ಯೂಲ್, ನಾನು ಒಪ್ಕೋತೇನೆ. ಬಟ್ ಮಕ್ಕಳಿಗೋಸ್ಕರ ಸ್ವಲ್ಪ ಸಾದ್ರೂ ಸಮಯವನ್ನು ನಾವು ಮಕ್ಕಳಿಗೆ ಮೀಸಲಿಟ್ಟು ಆ ಮೀಸಲಿಟ್ಟ ಸಮಯವನ್ನು ನಾವು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವುಗಳ ಬಗ್ಗೆ ಇದರ ಮೌಲ್ಯಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಅದನ್ನು ಅವರು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ವೆಸ್ಟರ್ನ್ ಕಲ್ಚರ್ ಅನ್ನು ಹೋಗಿ ವೆಸ್ಟರ್ನ್ ಕಂಟ್ರಿಗೆ ತೋರಿಸುವುದಕ್ಕಿಂತ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ತುಳು ಕಲ್ಚರ್ ಅನ್ನು ಹೋಗಿ ವೆಸ್ಟರ್ನ್ ಅವ್ರ ಕಲ್ಚರ್ಗೆ ತೋರಿಸಿ ಅವರಿಂದ ನಾವು ಶಾಬಾಸ್ ತಗೊಳ್ಬೇಕು. ಅಮೇಜಿಂಗ್ ಅಮೇಜಿಂಗ್, ನಿಜವಾದ ಮಾತುಗಳು ಹೇಳ್ತಾ ಇದ್ರು. ಅಂಡ್ ಮೇಡಮ್, ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿ, ಅನೇಕ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿ ಕಾಲರ್ಸ್ ಕೂಡ ಹೇಳ್ತಾರೆ. ಖಂಡಿತವಾಗಿ ನನ್ನ ಮಗನಿಗೆ ಅವನು ಒಂದು 6 ಮಂತ್ ಬೇಬಿ 4 ಮಂತ್ ಬೇಬಿ ಇರುವಾಗ ನಾನು ಕೃಷ್ಣ ವೇಷ, ನಮ್ಮ ತುಳುನಾಡಲ್ಲಿ ಮಕ್ಕಳು ಮುಂದೆ ಬಂದಂದು ಫಸ್ಟ್ ಕೃಷ್ಣ ವೇಷ ಹಾಕಿದ್ದು ನಾವು ಕಾವೂರು ಮತ್ತು ಕದ್ರಿ ಕಲ್ಕೂರ ಇವರಿಂದ. ಹಾಗೆ ಅದು ಫಸ್ಟ್ ಸ್ಟೆಪ್. ಆವಾಗ್ಲೇ ಪ್ರೈಸ್ ತಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಮ್ಮ ಮನೆಯಲ್ಲಿ ಒಂದು ಆಲ್ಮೋಸ್ಟ್ 350ಗಿಂತ ಜಾಸ್ತಿ ಮೊಮೆಂಟ್ ಇಡ್ಲಿಕ್ಕೆ ಜಾಗ ಇಲ್ಲ. ಒಂದು ಇಷ್ಟರ ತನಕ 400+ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾನೆ. ಅವನಿಗೆ ಮೊದಲು ಬಂದ ಒಂದು ಅವಾರ್ಡ್ ಅಂದ್ರೆ ಇದು ವಾಂತಿಚಾಲ್ ಇವರು ಕಾಸರಗೋಡು ವಾಂತಿಚಾಲ್ ಅವರು ಅವನಿಗೆ ತುಳುನಾಡ ಸಿರಿಕುರಲ್ ಅಂತ ಅವಾರ್ಡ್ ಕೊಟ್ರು. ಅದು ಬಾರಿ ಒಂದು ಸಂಭ್ರಮ ನಂಗೆ, ಅದು ಫಸ್ಟ್ ಅವಾರ್ಡ್ ಆಯ್ತು. ಹಾಗೆ ಮತ್ತೆ ನಮ್ಮ ಉಡುಪಿ ಸ್ವಾಮೀಜಿಗಳು ಅಂತಾರಾಷ್ಟ್ರೀಯ ಕೃಷ್ಣ ಕಥಾ ಕಾಂಪಿಟೇಷನ್ ಅಲ್ಲಿ ನಾನು ಅದು ಬಾರಿ ಒಂದು ಹೋಪ್ಸ್ ಇಟ್ಟಿದ್ದೆ, ನನ್ನ ಮಗನಿಗೆ ಏನೇ ಆಗ್ಲಿ ಅದೊಂದು ಅವರೊಂದು ಬೆಳ್ಳಿದು ಇದೆ, ಈ ಬೆಳ್ಳಿದ್ದು ಮಾಲೆ ಕೊಡ್ತಾರೆ, ಈ ಬೆಳ್ಳಿ ಮಾಲೆ ಆಶೆಗೋಸ್ಕರ ನನ್ನ ಮಗನಿಗೆ ಬಾರಿ ಎಫರ್ಟ್ ಹಾಕಿದ್ದು ಮಾಡಿದೆ. ಆಗ ನನ್ಗೆ ಅವನಿಗೆ ಪ್ರೈಸ್ ಕೊಡ್ಲಿಕ್ಕೆ ಹೋಗುವಾಗ ಅವರು ಸ್ವಾಮೀಜಿಗಳು ಏನ್ ಹೇಳಿದ್ರಂದ್ರೆ, ಸ್ವಾಮೀಜಿಗಳು ಹೇಳಿದ್ರು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕೃಷ್ಣ ಕಥಾ ಕಾಂಟೆಸ್ಟ್ ಮಾಡಿದ್ರು, ಆದ್ರೆ ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ ನಿಮ್ಮ ಮಗ ದೊಡ್ಡ ಕೆಟಗರಿಗಿಂತಲ್ಲ ಹೈಯೆಸ್ಟ್ ಸ್ಕೋರ್ ಅಲ್ಲಿ ಅವನು ಇದು ಮಾಡಿದ. ಸೊ ಅವರು ದೇವರಿಗೆ ಹಾಕಿ ನನ್ನ ಮಗನ ಕುತ್ತಿಗೆಗೆ ಹಾಕುವಾಗ ಆದ ಸಂಭ್ರಮ ಸರ್ ನಿಜವಾಗಿ ಅದ್ಭುತ ಸರ್. ಹಾಗೆ ತುಳುನಾಡ ಸಿರಿಕುರಲ್ ಅವಾರ್ಡ್ ಫಸ್ಟ್ ತಕೊಂಡ, ತೌಳವ ಕುಮಾರ ಪ್ರಶಸ್ತಿ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರಾವಳಿ ಸಿರಿ ಪ್ರಶಸ್ತಿ, ಆಮೇಲೆ ನಮ್ಮ ಅರಳು ಮಲ್ಲಿಗೆ ರಾಜ್ಯ ಪ್ರಶಸ್ತಿ, ಮೊನ್ನೆ ಮೈಸೂರಲ್ಲಿ ನಮ್ಮ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ನೆಕ್ಸ್ಟ್ ಮಂತ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿಗೆ ಸೆಲೆಕ್ಷನ್ ಆಗಿದ್ದಾನೆ. ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಕಾಣ್ಬೇಕು. ಅದ್ಭುತವಾಗಿರುವಂತಹ ಪ್ರತಿಭೆ, 10 ಹಲವು ಅನೇಕ ಪ್ರಶಸ್ತಿಗಳು. ಅಂಡ್ ಕೊನೆಯದಾಗಿ ತಕ್ಷಿಲ ಒಂಜಿ ಓಬೆಲೆ ಪದ್ಯ ಬಂಡ್ರೆ ಅಪ್ಪಡೆ ದಾದ ಬನ್ಪಾರ್ ಲಾಸ್ಟ್ ಗೊಂಜಿ ದಾದ ಬನ್ಪಾರ್ ಸೂಪರ್ ಸೂಪರ್. ದಳ ಬಂಡಿನಿ ಇತ್ತು ಬಲ್ಲಕ್ಕ ಪೋಲಿ ಬಂಡಿನೇ. ಓಕೆ, ವೆರಿ ನೈಸ್. ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಅಂಡ್ ಖುಷಿ ಕೂಡ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ತುಳುನಾಡ ಸಂಸ್ಕಾರ ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯ ಮೆಚ್ಚುಗೆ ಪಡೆಯುತ್ತೆ. 5ನೇ ವರ್ಷದ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ವಿಶ್ವ ದಾಖಲೆ ಬರೀತಾನೆ, ಅದರಲ್ಲೂ ಕೂಡ ನಮ್ಮ ಭಾಷೆ ತುಳು ಭಾಷೆಯ ಮಟ್ಟಿನಲ್ಲಿ ವಿಶ್ವ ದಾಖಲೆ ಬರೀತಾನೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ. ಅಂಡ್ ನಿಜವಾಗ್ಲೂ ಕೂಡ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ಧನ್ಯವಾದಗಳು ದಯಾನಂದ್ ಕತ್ತಲ್ ಸರ್, ವಿದ್ವಾಂಸರಿಗೆ, ಅದೇ ರೀತಿ ತಂದೆಯವರಿಗೆ, ಮಹೇಶ್ ಅವರಿಗೆ, ಅಂಡ್ ತಾಯಿ ಕಿರಣ್ ಅವರಿಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತಕ್ಷಿಲ್ ನಲ್ಲ ಎಡ್ಡೆ ಪಾರಿಪುರಪ ನೋಡು, ಪದ್ಯಪುರಪ ನೋಡು, ಓಬೆಲೆ ಪುರಪ ನೋಡು. ಓಕೆ, ಲಾಸ್ಟ್ ದಾದ ಬಂದ್ಬಾರ್ ಥ್ಯಾಂಕ್ಸ್ ಎಂಚೆ ಸೊಲ್ಮೇಲೆ ಎಂಚೆ ಬಂದ್ಬಾರ್ ಓಕೆ ಮಾತ್ರೆಗಳ ಸೊಲ್ಮೇಲು ಬಾರಿ ಪೊರ್ಲುದ ಪ್ರತಿಭೆ, ನಮ್ಮ ತುಳುನಾಡದ ಪ್ರತಿಭೆ, ನಮ್ಮ ತುಳುನಾಡದಕ್ಲಿ ಏಪಲ ನಮ್ಮ ಊರ್ದಕ್ಲಿ ಬುಡ್ದು ಪಾಡ್ಜೇರ್ ಬಂದು ಸೊ ಇಂಚಿನ ಪ್ರತಿಭೆಲಂತೂ ಏಪಲ ಬುಡ್ದು ಪಾಡ್ಜೇರ್ ನಿಕಲ ಪ್ರೀತಿ ಪ್ರೋತ್ಸಾಹ ಏಪಲ ಉಪ್ಪಾಡು ಎಡ್ಡಾವಡೆ ನಲ್ಲ ಈ ಹುಡುಗೆ ನಲ್ಲ ನಮ್ಮ ಸಪೋರ್ಟ್ ಏಪಲ ಉಪ್ಪಾಡು ತುಳುನಾಡ ಬಿರ್ಸೆ ತುಳುನಾಡ ಬಾಲೆ ಎಡ್ಡಾವಡು ಬಂದು ಇಂಕುಲ್ಲ ವಯಸ್ಸೊಂದಿಲ್ಲ ಒಂದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.